ಮಂಜಿಗಿಂತ ಹಗುರವಾದಂತಹ ಜ್ಞಾನವನ್ನು ಸಂಪಾದಿಸಿಕೊಂಡು ಲೋಕದ ಕ್ಷೇಮವನ್ನು ನೋಡಿಕೊಳ್ಳುವವರು ಕಶ್ಯಪ ಬ್ರಹ್ಮರು. ಅಸುರಕುಲ ಮಾತೆಯಂತಹ ನಿಗಳತೆಯನ್ನು ಪಡೆದವರು ನನ್ನವೇ ಆದಂತಹ ದಿತಿ ದೇವಿ. ಅವರಿಬ್ಬರ ವಂಶವಲದಲ್ಲಿ ಪಲ್ಲವಿಸಿದಂತಹ ಹೂವೇ ಮಾಲಿನಿ. ಗಿಡವನ್ನು ಬೆಳೆದು ಬಲವಾಗಬೇಕಾದ್ರೆ ಕಾಲ ಕಾಲಕ್ಕೆ ನೀರನ್ನು ಪೋಷಕಾಂಶವನ್ನು ಎರೆಯುವುದು ಅಗತ್ಯವಾದಂತಹ ಕರ್ತವ್ಯ. ಅಂತೆಯೇ ಮಕ್ಕಳನ್ನು ತಿಳಿದು ದೃಢರಾಗಬೇಕಾದ್ರೆ ವಿದ್ಯಾದಿ ಸಂಸ್ಕಾರವನ್ನು ಬೆಳೆಸಬೇಕಾದ್ದು ತಂದೆ ತಾಯಿಗಳ ಹೊಣೆಗಾರಿಕೆ. ಗುರುವಿನ ವಿಕೇರವಾಗಿ ವಿದ್ಯೆ, ತಂದೆಯ ಮುಖೇರವಾಗಿ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂವರ ತ್ರಿವೇಣಿ ಸಂಗಮವೇ ಈ ಮಾಲಿನ್ಯ ಜೀವನ. ಒಂದು ಮಾತುಂಟಲ್ಲ, ಜೀವನ ಎನ್ನುವುದು ಅನಂತ ತಿರುವುಗಳ ಆದರವಂತೆ. ನಮ್ಮಲ್ಲೂ ಹಾಗೆ ಬೇಸಿಗೆಯ ಕರಬಿಸಿಲಿಗೆ ಕರಟಿ ಕಬರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಎಷ್ಟು ಆನಂದವಾಗುತ್ತದೆ ಹೇಳಿ. ಆ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾಳಂತೆ. ಅದೆಷ್ಟೋ ಮಕ್ಕಳನ್ನು ಪಡೆದವರು ನವ್ಯಾದಂತಹ ದಿತಿ ದೇವಿಯವರು. ನ್ಯಾಯವಾಗಿ ದೊರಕಬೇಕಿತ್ತು ಸ್ವರ್ಗದ ಧಿಕ್ಕಾರ ನಮ್ಮ ಪಾಲಿಗೆ. ಮೋಸದಿಂದ ಪಡೆದುಕೊಂಡವರು ಆ ದೇವಾನು ದೇವತೆಗಳು. ಕಳುಹಿಸಿಕೊಟ್ಟಂತ ಅಷ್ಟು ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರೆ. ಆ ಕಾರಣದಿಂದ ಅವಿಯಾದಂತಹ ದಿತಿ ದೇವಿಯವರು ದುಃಖತಪ್ತರಾದರು. ಅಮ್ಮನ ಬಳಿಗೆ ನಾನೇ ಹೋದೆ. ಅಸುರಕುಲ ಉದ್ಧಾರವಾಗಬೇಕಾದ್ರೆ ನನ್ನಿಂದೇನಾಗಬೇಕಮ್ಮ. ಅಮ್ಮ ಹೇಳಿದ ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ, ಗಂಡಲ್ಲಾದದನ್ನು ಹೆಣ್ಣಾಗಿ ನೀನು ತೋರಿಸಬೇಕು ಮಗಳೇ. ಏನು ಮಾಡಬೇಕು? ಅರಣ್ಯ ಗರ್ಭವನ್ನು ಸೇರು, ಹಿರಣ್ಯ ಗರ್ಭದ ಕುರಿತಾಗಿ ತಪಸ್ಸನ್ನು ಆಚರಿಸು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದಾರೆ. ಅಮ್ಮ ಆಜ್ಞೆ ಮಾಡಿದ್ದಲ್ಲ, ಅಮ್ಮ ಹೇಳಿದ್ದು. ಅಮ್ಮನ ಮಾತನ್ನು ನಾನು ಆಜ್ಞಾರೂಪವಾಗಿ ಧರಿಸಿಕೊಂಡದ್ದು. ಆ ರೀತಿಯಲ್ಲಿ ಜನನಿ ಆಜ್ಞೆಯಲ್ಲಿ ಮಾಲಿನಿ ಒಂದು ಕಾಂತಾರವನ್ನೇನು ಸೇರಿದ್ದೇನೆ. ಆದ್ರೆ ಹೀಗೆ ತಪಸ್ಸನ್ನು ಆಚರಿಸುವುದೇ ಸಾಧ್ಯವೇ ಇಲ್ಲ. ಯಾಕೆ? ನಾನು ನೋಡುವುದಕ್ಕೆ ಹೇಗಿದ್ದೇನೆ? ಚಿರುವಿಕೆಯಾಗಿ ಕಾಣುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇದು 5 ಒಂದೆಡೆ ಸೇರಿದೆ ಎಂದಾದರೆ ಸೌಂದರ್ಯ ಎಂಬುದಿರುತ್ತದಂತೆ. ಅದು ಯೌವನವತಿಯಾದಂತಹ ಹೆಣ್ಣು ಮಕ್ಕಳಲ್ಲಿ ಈ ಸಂದರ್ಭದಲ್ಲಿ ಮುಖೇನವಾಗಿ ತಪಸ್ಸನ್ನು ಆಚರಿಸಿದರೆ ಇಲ್ಲಿರುವಂತಹ ಇಳೆಯ ಕಾಮುಕರನನ್ನು ಸುಮ್ಮನೆ ಬಿಟ್ಟಾರ ತಪಸ್ಸನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಆ ಒಂದು ಪಕ್ಷವಾದ್ರೆ ಇನ್ನೊಂದು ಪಕ್ಷ ಉಂಟಲ್ಲ, ಆ ದೇವತೆಗಳು ನಮ್ಮ ಏಳಿಗೆಯನ್ನು ವಹಿಸುವರಲ್ಲ ಅವರು. ಹಾಗಾದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಆಹಾ, ಬಲವನ ಅಷ್ಟು ಸಿದ್ಧಿಗಳನ್ನು ಬಲ್ಲವರೇ ನಾವು. ರೂಪವನ್ನು ಮರೆಮಾತಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪಾದೀತು? ಜಿಂಕೆಯ ರೂಪಾದೀತ? ಅದು ಅಲ್ಲಿ ನೋಡಿ ಅಂತೆ. ಬೇಟೆಗಾರನೊಬ್ಬ ಅತ್ತ ಕಡೆಯಿಂದ ಇತ್ತ ಕಡೆ ಸಂಚರಿಸುತ್ತಾ ಇದ್ದ, ಅದು ಬೇಡ. ಹಾವಾದೀತ? ಒಂದೊಮ್ಮೆ ಮೇಲೆ ನೋಡಿ ಅಂತೆ. ಗರುಡನ ಸಂಚಾರ ಅಧಿಕವಾಗುತ್ತಾ ಉಂಟು. ಮತ್ ಯಾವ ರೂಪಾದೀತು? ಅದೇನದು ಬಿದ್ದು
ತೆಗೆದುಕೊಂಡಿರುವುದಲ್ಲಿ ಮಹಿಷಿಗಳ ಹಿಂಡು ಅದುವೇ ಓಡ ಕಾಣೋದಿಲ್ವಾ? ಸರಿಯಾದಂತಹ ರೂಪವೇ ಅದು. ಮಹಿಷಿಯ ರೂಪವನ್ನಾದ್ದು ತಪಸ್ಸನ್ನಾಚರಿಸುತ್ತೇನೆ. ಲೋಕದ ಹಿತಕ್ಕಾಗಿ ಜಗತ್ತಿನ ಒಳಿತಿಗಾಗಿ ತಪಸ್ಸನ್ನು ಮಾಡುವಂತಹ ಋಷಿಮುನಿಗಳು ನಾವು. ಆದರೆ ಇಂದು ಇದ್ದಕ್ಕಿದ್ದಂಗೆ ತನ್ನ ತಪಸ್ಸಿಗೆ ವಿಘ್ನವಾಗಿ ಹೋಯ್ತಲ್ಲ. ಪ್ರಾಣಿ ಪಕ್ಷಿಗಳ ಚೀರಾಟ ಕೂಗಾಟ ಒಮ್ಮಿಂದೊಮ್ಮೆ ಅತಿರೇಕತೆ ಇರುತ್ತಾ ಇದೆ. ಯಾಕೆ ಪ್ರಕೃತಿಯಲ್ಲಿ ಈ ರೀತಿಯ ಬದಲಾವಣೆ? ಯಾಕೆ ಎಂದು ತನ್ನ ಜ್ಞಾನ ದೃಷ್ಟಿಯಲ್ಲಿ ನೋಡಿದರೆ ಒಬ್ಬ ಸಾಮಾನ್ಯ ಕಾರಣಿಗಳು ಪ್ರೀತಿಸುತ್ತೆ ಮಾಲಿನ್ಯ ಇದ್ದಾಳೆ. ನಾವೆಲ್ಲರೂ ತಪಸ್ಸು ಮಾಡುದು ಲೋಕದ ಹಿತಕ್ಕಾಗಿ. ಆದರೆ ಈತನ ಬಗೆಯನ್ನು ಕಂಡರೆ ಒಂದೊಮ್ಮೆಗೆ ತನ್ನ ತಪಸ್ಸೆ ಭಾಸವಾಗುತ್ತಿದೆ. 3 ಲೋಕವನ್ನು ಜಯಿಸುವ ಪುತ್ರನನ್ನು ಪಡೆಯುವ ಸಲುವಾಗಿ ತನ್ನ ನಿಜ ರೂಪವನ್ನು ಮರೆಮಾಚಿ ಮಹಿಷಿ ರೂಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದನ್ನು ನಾನು ಹೀಗೆ ಬಿಟ್ಟರೆ ಏನಾಗುತ್ತೆ ಬಲ್ಲಿರ? ನೀತಿ ನಿಯಮ ಎಂಬುದಿದೆ. ಆದರೆ ನೀನಿಂದ ಅದನ್ನು ಮೀರಿ ನಡೆದು ಅಪಮಾನ ಮಾಡಿದ್ಯಾ? ಇದನ್ನು ಸುಮ್ಮನೆ ಬೀಳ್ತಾರೆಂದು ಭಾವಿಸಿದ್ಯಾ? ಮಹಿಷಿ ರೂಪದಲ್ಲಿ ತಪಸ್ಸನ್ನು ಮಾಡುತ್ತಿದ್ಯಲ್ಲ. ನಿನ್ನ ಉದರದಲ್ಲಿ ಜನಿಸುವಂತ ಪುತ್ರ ಮಹಿಷಿಯಾಗಲಿ. ಅಷ್ಟು ಮಾತ್ರ ಅಲ್ಲ, ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿದ್ದರು. ಹೋಗಲಿ. ಇದು ಗುರು ಭಾರ್ಗವರ ಶಿಷ್ಯ ಸುಪರ್ಷಕ ಮುನಿಯ ಶಾಪ. ಈ ಪ್ರದೇಶದಲ್ಲಿ ಒಂದು ಹೊತ್ತು ನಿಲ್ಲಲಾರೆ. ನನ್ನ ತಪಸ್ಸಿಗೆ ಯೋಗ್ಯವಾದ ಸ್ಥಳ ಹುಡುಕುತ್ತಾ ಮುಂದೆ ಏನಿದು ಏನಿದು ಮಾನಿನಿ ಮಣಿಯನಿ ಚಾನುರ ಗದಿ ಬೀಳು ಮನದಿರುವನ್ನು ಬಳಲಿದೆಯಾ? ಭಕ್ತಿಗೊಂಡು ಸತ್ಯಲೋಕದ ಇಳಿದು ಬಂದ ಬ್ರಹ್ಮದೇವ ನಾನು. ಏನು ಬೇಕು ಮನಸ್ಸಿನಾಸೆ ಕೇಳಿಕೊಳ್ಳುವೆ. ಕರುಣಸಾಗರ ದೇವ ಪರಮೇಟಿ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ
ವಿರಚಿಸಿದೆನು ಘೋರ ತಪವ ಕರುಣಸಾಗರದಿ ಕರುಣಸಾಗರ ದೇವ, ನನ್ನ ಭಕ್ತಿಗೆ ಮಿಂಚಿ ಪ್ರತ್ಯಕ್ಷಳಾದಿಯ ತಂದೆ ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿ ನಿಮ್ಮ ಕಡೆಗೆ ಹರಿಯಬಿಟ್ಟ ಸಂದರ್ಭ ಸತ್ಯ ಲೋಕದಿಂದಲೇ ದರಗಿಳಿದೆಯಾ ತಂದೆ. ಕರುಣೆಯ ತೇರು ನೀ, ಮಮತೆಯ ಸೂರು ನೀ, ಕಮಲದಲ್ಲಿ ಶೋಭಿಸುವಂತಹ ಕಮಲ ಸನ್ನಿಪನಿ ನೀ ಎಷ್ಟು ಕೋಪದ ಬಿರಬೇಡ ಹೇಳು. ನಾ ಕೇಳುವಂತ ವರಕ್ಕೆ ಅಸ್ತುವೆ ಎನ್ನುವುದೇ ಹೌದಾದಲ್ಲಿ ನನಗಾಗಿ ಅಲ್ಲ, ಹೆತ್ತವ್ವಿಗಾಗಿ ಕರಟಿ ಕಮರಿ ಹೋಗುತ್ತಿರುವ ಅಸುರ ಕುಲದ ಏಳಿಗೆಗಾಗಿ ದಾಂಪತ್ಯದ ಪ್ರತೀಕವಾಗಿ ಮಗನೋರ್ವನನ್ನು ಧರಿಸಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಬೆರೆಯಬೇಕು. ಅಂತಹ ವರವನ್ನು ಕರುಣಿಸುತ್ತದೆ. ಆದರೆ ಹುಟ್ಟು ಮಗ ಮೋಡ ತಂದೆ ತಂದೆ ಎಂತಹ ಮಾತನ್ನೇ ಆಡಿಬಿಟ್ಟೆ. ವರವನ್ನು ನೀಡಿ ಎಂಬುದಾಗಿ ಕೇಳಿದರೆ ಶಾಪವನ್ನೇ ಕೊಟ್ಟು ಬಿಟ್ಟೆ. ಗೋಡನು ನನ್ನ ಉದರದಲ್ಲಿ ಧರಿಸುತ್ತಾನೆ, ಅವನನ್ನು ಹೇಗೆ ಎತ್ತಿಕೊಳ್ಳಲಿ, ಹೇಗೆ ನನ್ನ ಎದೆಯಾರ ನೋಡಿಸಲಿ, ನನ್ನ ತಾಯಿಗೆ ಏನೆಂಬುದಾಗಿ ಹೇಳಲಿ. ಮರುಗಬೇಡಮ್ಮ, ಮರುಗದಿರ ಮುನಿವರ ನೊರೆದ ಭಜನವು ತಪ್ಪಲರಿಯದು ತರಣ ಮಹಿರನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಪುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯ ಮಾತ ಏನು ಸಂತೈಸಿದನು ಮಾನಿನಿಯ ಮರುಗದಿರು ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದಾಗ ಅಳುತ್ತಿರುವೆಯ ಅಮ್ಮ. ಮರುಗ ಬೇಡ, ಮತ್ತೆ ನಿನ್ನ ತಪಸ್ಸಿನಿಂದ ಸುಪಾರ್ಶ ಮುನಿಯ ತಪಸ್ಸಿಗೆ ಭಂಗವಾಯಿತು ಎಂಬುದರಿಂದ ಕುಪಿತನಾಗಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಹೀಗೆ ಶಾಪ ಕೊಟ್ಟಿದ್ದಾರೆ. ಆದರೆ ನಾನು ಪ್ರಪಂಚಿಸಿದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮದೇವನನ್ನು. ನಿಮ್ಮಿಂದ ಪರಿಮಾಣದಲ್ಲಿ ಸಿಗುವುದಕ್ಕೆ ಸಾಧ್ಯವಿಲ್ಲದೆ ಕೊಟ್ಟಂತಹ ಶಾಪವನ್ನು ಪರಿಹಾರ ಮಾಡುವುದಕ್ಕೆ ಮೂರು ಮೂರ್ತಿಗಳನ್ನು ಸಾಧ್ಯವಾಗದೆ ಬಿರುನುಡಿ ನಾಡುತ್ತಾನೆ. ನಾ ಮಾಡಿದಂತಹ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ವ್ಯರ್ಥ ಆಯ್ತು ಅಂತಾದ್ರೆ ಬ್ರಹ್ಮದೇವ ಕಾಣಿಸಿಕೊಳ್ಳದಕ್ಕುಂಟು. ಮತ್ತೆ ಅದರ ಸಮಾಧಾನದ ಮಾತನ್ನಿರ್ತೇನೆ. ಹುಟ್ಟುವಂತವನ ಕೋಡಿನಾದರೂ ಜಾಣನಾಗ್ತಾನೆ, ದೂರ ಪರಾಕ್ರಮಿ ಎನಿಸಿ ತ್ರಿಜಗದಲ್ಲಿ ಕೀರ್ತಿಯನ್ನು ಮೆರೆಸ್ತಾನೆ. ಶುಭವಾಗಿ ನನ್ನ ಪಾಲಿಗೆ ಬಂತು. ಹೇಳಿಕೊಳ್ಳುವುದಕ್ಕೆ ಕಶ್ಯಪರ ಮಡದಿ ದಿತಿದೇವಿ ಯಾವ ನೆಮ್ಮದಿ ಉಂಟು ಹೇಳಿ. ನಮ್ಮ ವಂಶವೇ ನಿರ್ವಂಶವಾದಾಗ ಮಗಳಾದ ಮಾಲ್ಯನ ತಪಸ್ಸಿಗಾಗಿ ಕಳಿಸಿಕೊಟ್ಟೆ. ಮಗಳು ಬ್ರಹ್ಮದೇವನ ಕುರಿತು ವರವನ್ನು ಪಡೆದು ಬಂದಳು. ಬಂದಂತ ಮಗಳಿಗೆ ಯೋಗ್ಯ ವರನಾದ ವಿದ್ಯುನ್ಮಾಲಿಯೊಂದಿಗೆ ಮದುವೆ ಮಾಡಿಸಿಕೊಟ್ಟೆ. ಅವರ ದಾಂಪತ್ಯ ಪ್ರತೀಕವಾಗಿ ಕಂದನೂರು ಜನಿಸಿದ್ದಾನೆ. ಕಾಣುವುದಕ್ಕೆ ಕೋಣನಾದರೂ ಕೂಡ ಜಾಣನಾಗಿ ಮನೆಯನ್ನು ಬೆಳಗುತ್ತಾ ಇದ್ದಾನೆ. ಆದರೆ ಈ ಹೊತ್ತಿನಲ್ಲಿ ಅದನ್ನೆಲ್ಲ ನಾನು ಆಲೋಚನೆ ಮಾಡುವುದು ಆ ಸ್ವರ್ಗಲೋಕದ ಕನಸು ಎನ್ನುವುದು ನನಗೆ ಕನಸಾಗಿ ಹೋಯಿತಲ್ಲ. ಅದನ್ನು ಈಡೇರಿಸಿಕೊಂಡು ನನಗೆ ಯಾರಿದ್ದಾರೆ ಹೇಳಿ ಹೊತ್ತಿನಲ್ಲಿ.
ಎದ್ದೇಳು ಮಗನೇ. ನಿಮ್ಮ ಮಗಳು ಅಂತ ಮಾಲಿನ್ಯ ಮದುವೆಯಾಗಿ ಕೆಲವು ವರ್ಷಗಳು ಕಳೆದು ಹೋಯಿತು. ನಮ್ಮೆಬ್ಬರ ದಾಂಪತ್ಯ ಜೀವನದಲ್ಲಿ ಮಗೊಬ್ಬ ಹುಟ್ಟಿದ್ದಾನೆ. ಮಗನಿಗೆ ಮಹಿಷಾಳು ಅಂತ ಹೆಸರಿಸಿದ್ದೀರಿ. ಅವನ ಆಟ ಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಧಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿಮ್ಮ ಕಷ್ಟಕ್ಕೆ ಏನು ಕಾರಣ? ಯಾರಿಂದ ಕಷ್ಟ ಬಂತು? ಏನಾಯ್ತಮ್ಮ? ಏನು ಅಂತ ಹೇಳಿ ಮಗನೇ. ಕಂದ, ನಿನ್ನಂತೆ ಬಲಿಷ್ಠ ಅಂತ ಅದೆಷ್ಟೋ ಗಂಡು ಮಕ್ಕಳನ್ನು ಹೆತ್ತೋಳು ನಾನು. ಅದೇ ಅವರನ್ನೆಲ್ಲ ಉಳಿಸಿಕೊಳ್ಳುವಂತ ಯೋಗ ಭಾಗ್ಯ ನನಗಿಲ್ಲವಾಗಿ ಹೋಯಿತು. ಯಾಕಮ್ಮ ಈ ಮಾತು? ಸ್ವರ್ಗಲೋಕದ ಆಸೆಯಿಂದ ಪೆತ್ತ ಮಕ್ಕಳನ್ನೆಲ್ಲ ಕಳುಹಿಸಿಕೊಟ್ಟೆ. ಏನಾಯ್ತು? ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು ಮುಗಿಸಿದ್ರು ಮಗನೇ. ನಿಮ್ಮ ಸಂಕಷ್ಟ ಏನೆಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಪಿ ಯಾರು ಬರಲಿಲ್ವೇ? ಇಲ್ಲ ಮಗನೇ. ಅಂಥ ಬಡ ಸುರಬಳ ಮೋಸಕ್ಕೆ ಸರಿಯಾದಂತ ಪ್ರಾಯಶ್ಚಿತ್ತ ಆಗಲೇಬೇಕು. ಅಪ್ಪಣೆ ಹೊಂದಿದ್ದರೆ ಸಾಕು. ಸುರಪರ್ಣಿ ಪೀಠದಿಂದ ಇಳಿಸಿ ಅಧಿಕಾರವನ್ನು ನಾನು ಸ್ಥಾಪಿಸಿಕೊಳ್ತೇನೆ. ನೀವು ಸಂತೋಷ ಪಡಬೇಕು. ಒಡೆಯೊಳಗಾಗಿ ನೀವು ಹೋಗುತ್ತಿರುವಂತ ಕಾಲ್ದಾರಿಯೇ ಕೀರ್ತಿ ಹೆದ್ದಾರಿಯಾಗಿ ಮಗನೇ. ಸಮರದಲ್ಲಿ ಕೈ ಸೋತು ದಿಕ್ಕು ದಿಸಲ್ಲಿ ಓಡಿ ಹೋಗಿದ್ದಾನೆ. ಸುರಬೀಜ ಮರಿದಾಗಿದೆ. ಬಲವಂತ ರೆಕ್ಕೆನೆ ಬೀಸುತ್ತಾ ಬೀಸುತ್ತಾ ದೇವತೆಗಳ ಭಕ್ಷವಾಗಿ ಬಂದವ.
ಹೊತ್ತಿಗೆ ಮುಂದುವರೆದು ಬರ್ತಾ ಇದ್ದೀಯೇನು? ಇದನ್ನು ಕೇಳುವುದಕ್ಕೆ ಬಂದವ ಯಾರು ಬಲ್ಲೆಯ? ಯಕ್ಷರಾಜ ಪಿಂಗಲಾಕ್ಷ. ಇವತ್ತಿಗೆ ನೆನಪಾಗ್ತಾ ಉಂಟು. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಯಕ್ಷನಿಂದ ನನ್ನ ಕಣ್ಣ ಮುಂದೆ ಬಂದ ಯಕ್ಷ ಏನಲ್ವೋ, ನೀನು ಬಂದದ್ದು ಒಳ್ಳೆದಾಯ್ತು. ಏನು ನಿನ್ನ ತಲ್ಲ ಕಡೆ ಹರಿಸವಣ್ಣಂತ ದೇವತೆಗಳು ಹೂಮಳೆಯನ್ನು ಸುರಿಸುತ್ತಾ ಇದ್ದಾರೆ. ಈ ಕಾಲಕ್ಕೆ ಯಕ್ಷನಿಗೆ ಒದಗಿದಂತಹ ಕಾರ್ಯ ಒಂದು ಹಂತಕ್ಕೆ ಮುಗಿಯಿತು. ಅಲ್ಲಿವರೆಗೆ ನಿರೀಕ್ಷೆಯಲ್ಲಿರ್ತೇನೆ. ಮಾಲಿನಿಗೆ ಎರಗಿ ಹೇಳಿದನು. ಯಾರು ನೀನು? ಓಯ್ ಮಾತನಾಡು. ಬಾಯಿ ಮುಚ್ಚಿ ನೀವು ಮುಚ್ಚಿರು ಅಂತ ಹೇಳಿ ಮತ್ತೆ ಬಾಯಿ ಮುಚ್ಚಿ ಕಿರಿಚಬೇಡ ಅಂತ ಹೇಳಿ. ಕಿರಿಚಿದಲ್ಲಮ್ಮ, ನನ್ನ ಸ್ವರವೇ ಹಾಗೆ. ಎಂತದಕ್ಕೂ ಆಡು. ನೀವು ಮಧ್ಯೆಯಲ್ಲಿ ಮಾತಾಡಬಾರ್ದು. ಎಂತದ್ದು? ನನಗೆ ಅಳ್ಳಿಕ್ಕುಂಟು. ಯಾಕೆ? ಕಾರಣ ಏನು? ಕಾರಣ ಮತ್ತೆ ಹೇಳ್ತೇನೆ. ಯಾರು ನೀನು? ಮಾತನಾಡು. ನೀವು ಮುಚ್ಚಲಿಕ್ಕೆ ಹೇಳುದು ನೀವು. ಕಿರಿಚಬೇಡ, ಆಳಬೇಡ. ಹಾಗಾದ್ರೆ ನನಗೆ ಸ್ವಾತಂತ್ರ್ಯವೇ ಇಲ್ವೋ? ನೀನು ಎಂತದಕ್ಕೆ ಬಂದದ್ದು? ಅಮ್ಮ
ಎಂತದು? ಈಗ ನಾನು ಯಾರು ಅಂತಲೇ ಗೊತ್ತಾಗ್ಲಿಲ್ವ? ನೀನು ಯಾರು? ಇದು ನಾನು ಬದುಕಬೇಕಾ? ಎಂತದಕ್ಕೆ? ನೀವು ತಂದಿಟ್ಟ ಇಲಿ ಭಾಷಣ ಉಂಟಾ? ಯಾವ್ದಕ್ಕೆ? ಸಾಯ್ಲಿಕ್ಕೆ. ಎಂತದಾಯ್ತು ಈಗ? ನಾನು ಸಾಯ್ತೇನಮ್ಮ. ನೀನು ಯಾರು ಅಂತ ಕೇಳಿ ಬೇರೆಯವರಿಗೆ ನಿಮ್ಮ ಹತ್ರ ಬಂದು ಮಾತಾಡ್ಲಿಕ್ಕೆ ಧೈರ್ಯ ಉಂಟು. ಮತ್ತೆ ಹಾಗಾದ್ರೆ ನಮಗೂ ನಿಮ್ಗೆ ಅಷ್ಟೇ ಇದಿಲ್ವ? ಎಂತದು? ಹತ್ತಿರದ ಪರಿಚಯ ಸಂಬಂಧ ನೋಡಿ ಮುಖ. ನಾನು ನಿಮ್ಮ ಗಂಡ. ಸ್ವಲ್ಪ ತೆಕ್ಕೊಳ್ಳಿ. ಎಂತದು ಮಾತಾಡ್ತೀನಿ? ಎಂತದು? ತಪ್ಪು ಮಾಡಿದ್ದೇನೆ. ತಪ್ಪು ಮಾಡಿದ್ದೀರಿ. ನಾನು ನಿಮ್ಮ ಗಂಡ. ಅದ್ ಮತ್ತೆ ಹಾಗೆ ಬರುದು. ಅದರ ಮಧ್ಯದಲ್ಲಿ ಏನಾದ್ರೂ ಉಂಟಾ? ಮತ್ತೆ ಎಲ್ಲಿಂಟಮ್ಮ? ಎಂತದು? ಮಧ್ಯ ಶಬ್ದ ಹೇಳಿದ್ದು. ಒಂದು ಬಿಟ್ಟೆ. ಎಂತದು? ನಾನು ಕೆಲಸ ಬಿಡುವುದು ನಮಗೆ ಗೊತ್ತೇ ಆಗುದಿಲ್ಲ ಅಮ್ಮ. ನಾನು ಮತ್ತು ಮಸ್ತು ಇತ್ತು, ಅದು ಮತ್ತೆ ಹಾಕುವಂತ ಇದ್ದೆ. ನಿಮ್ಮ ಗಂಡ ಒಟ್ಟಿಗೆ ಮುಂದೆ ಗುರುಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದದ್ದು ಪಾಪಿ. ಅದೇ ಸ್ವರ್ಗಸ್ಥರಾದ ಒಟ್ಟಿಗೆ ಸ್ವರ್ಗಾರೋಹಣ ಸ್ವರ್ಗಾರೋಹಣ ಮಾಡಿದ್ದು. ಹೋಗುವ ತುಂಬ ಬಂದಿದ್ದು, ಬರುವುದ ಒಬ್ಬನೇ ಬಂದೆ ಅಮ್ಮ. ಏನು ಬಂದೆ? ವಿಷಯ ಉಂಟಮ್ಮ. ಎಂತದು? ಕೇಳುವಂತವರಾಗಿ ಅಮ್ಮ. ಮಾಲಿನಿ ಗುಣಮಾಣಿಯೇ ಹೇ ಅಮ್ಮ ಮಾಲಿನಿ, ಗಣಮಣಿ, ಗುಡಮಣಿ, ಆ ಕಷ್ಟಿದ್ದೆಲ್ಲ ಹಾಗೆ ಉಂಟಲ್ಲ. ಎಂತದು ಅಮ್ಮ? ಮಲಿನ ಅಮ್ಮ. ಎಂತದು ಅಮ್ಮ? ಇದು ಉಂಟಲ್ಲ. ಯಾವುದು? ನಿಮ್ಮ ಗಂಡ ಮೊನ್ನೆ ನಾನು ಮಲಗಿದಲ್ಲಿಗೆ ಬಂದದ್ದು. ಎಂತದು? ನಾನು ಮಲಗಿದಲ್ಲಿಗೆ. ಯಾಕೆ ನನಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆ ಗೊತ್ತಾಯ್ತು. ಎಂತದು? ಎಬ್ಬಿಸಿಲಿಕ್ಕೆ ಹಾಗೆ ಏನು ವಿಚಾರ ಇರಬೇಕು, ಅದಕ್ಕಾಗಿ ಬಂದು. ಹೌದು, ಬಂದು ಹೇಳಿದ್ದು ಎಷ್ಟು ಮಲಗಿತೀವಿ ಮಾರ್ಗ. ಈಗ ಮೊದಲನಾಗ ನಿತ್ಯ ಎಷ್ಟು ಮಾಡುದು? ಅದನ್ನೇ ಮಾಡು. ನಿತ್ಯ ಮಾಡ್ತೀಯ? ಹೇಳು, ಹೋಗು ಅಂತ ಹೇಳಿದ್ರು. ಎಲ್ಲಿಗೆ? ಎಲ್ಲಿಗೆ ಅದೇ ಕೇಳಿದೆ. ಅದಕ್ಕೆಲ್ಲ ಕಾರಣ ನಿಮ್ಮ ತಾಯಿ. ಮೊನ್ನೆ ಬುಳು 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 ಅಳುತ್ತಾ ಇದ್ರಲ್ಲ ನನ್ನ ತಾಯಿ. ಆಗ ನಿಮ್ಮ ಗಂಡ ಹೋಗಿ ಅತ್ತೇ ಅಳವದೀರಿ
ನಾನಿದ್ದೇನೆ. ನಾ ಪೋಪೆ. ನಾ ಹೋಗುತ್ತೇನೆ. ಎಲ್ಲಿಗೆ ಪೋಪೆ? ಎಲ್ಲಿಗೆ? ಸ್ವರ್ಗಕ್ಕೆ ಪೋಪೆ. ಅಲ್ಲಿ. ಯಾಕೆ ಪೋಪೆ? ಯಾಕೆ? ಅಲ್ಲಿಗೆ ಪೋಪೆ. ಪೋಪೆ ಪೋಪೆ ಪೇ. ಎಂತದ? ನಾನು ಪೋಪೆ. ಹೋಗುತ್ತೇನೆ ಎಂಬುದಾಗಿ. ಪೋಪೆ ನಾನು ಪೋಪೆ. ಎಲ್ಲಿಗೆ? ಸ್ವರ್ಗಕ್ಕೆ. ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳಿ. ಅಮ್ಮ ನಿಮ್ಮ ಗಂಡನೊಟ್ಟಿಗೆ ನಾನು ಕೂಡ ಹೋದೆ ಅಮ್ಮ. ಅಲ್ಲಿಗೆ ಹೋಗುವಾಗ ಪಾಪಿ ಮಕ್ಕಳು ಬಂದಿರಲ್ಲ. ಯಾರು? ಅಲ್ಲಿದ್ದಾರಲ್ಲ. ಯಾರು? ಒಂಟೆದಿಪ್ಪಲರು. ಒಂಟೆದಿಪ್ಪಲರು. ದಿಕ್ಪಾಲ. 8 ಒಟ್ಟೆದಿಪ್ಪಲು. ದಿಕ್ಪಾಲಕ್ಕೆ. ಯಾರು? ಅಗುಳಿ. ಅಗ್ನಿ. ಓಯ್ ಮತ್ತೆ ವಾಯು. ಅದು ಕುಂಬ್ರ ಕುಂಬ್ರ ಕುಂಬ್ರ. ಕುಬೇರ. ಯಮ್ಮ. ಅದು ಯಮ. ಯಮ್ಮ ಬಂದ್ರು. ಪೆಟ್ಟು ಮಾಡಿದ್ರು. ಎಲ್ಲ ಬಾಯಿಯಲ್ಲಿ ಮಾತ್ರ ಅಮ್ಮ. ಹೌದಾ? ಕೈಯಲ್ಲಿ ಎತ್ತದಿಲ್ಲ. ಮತ್ತೆ ನಿಮ್ಮ ಗಂಡ ಒಂದು ಟಿಪ್ಪು 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 ಟಿಪ್ಪುದ ಕೊಟ್ಟದಲ್ಲ. ಮಾರ ಪೆಟ್ಟು ಅಂತ. ಹೌದು. ಮರದ ಮೇಲೆ ಹಣ್ಣು ಬಿದ್ದಾಗೆ ಬಡ 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 ಎಲ್ಲ ಬಿದ್ರು ಅಮ್ಮ. ಹೌದಾ? ಅಷ್ಟ ಆಯ್ತಾ? ಕೊನೆಗೊಬ್ಬ ಬಂದ. ಯಾರು? ಯಜಮಾನ. ಯಜಮಾನ ಯಾರವ? ಎಂದ್ರ. ಎಂದ್ರ. ಯಾರಲ್ಲಿ ಮಾತಾಡೋದು ನೀನು? ಅವನ ಹೆಸರು ಇಂದ್ರ. ತಟಿ ಬಜ್ಜಿ. ತಟಿ ಬಜ್ಜಿ. ಶಚಿಪತಿ. ಜಂಟಿನಪ್ಪ. ಜಂಟಿ ಕುಮಾರ. ದರ್ಶನಪ್ಪ. ಬಂದು ಹೇಳಿ ಎಂತ ಮಾಡಿದ್ದು? ಎತ್ತದು ಪಾಪಿ ಮಗನೇ. ಬಾರಿ ಉಂಟು ನಿನ್ನಲ್ಲಿ. ನಿನ್ನಲ್ಲಿ ಬಾರಿ ಉಂಟು. ಬೆಟ್ಟು ಮಾಡ್ತೇನೆ ನೀನು. ಎಂತದ ಬೆಳೆ ಮಾಡುದು? ಅದು ಅವ್ ಕೇಳಿದಲ್ಲಿ ಅಲ್ಲಿ ನಡೆದದ್ದು. ನಿಮ್ಮ ಗಂಡನಿಗೆ ಅವನಿಗೆ ಬೆಟ್ಟಾಯ್ತಮ್ಮ. ಬಟ್ಟೆ ಹಾಗೆ ಹಾಗೆ ಆಗಿ ಅವನ ಕೈ ಉಜ್ಜರಿತ್ತು. ವಜ್ರಾಯುಧವಾದ. ವಜ್ರಾಯುಧ ಇತ್ತು. ನಿಮ್ಮ ಗಂಡನ ಕೈಲಿ ಕೆತ್ತಿ ಇತ್ತು. ಇಲ್ಲಿ ಉಜ್ಜರಾಯುಧ, ಇಲ್ಲಿ ಕೆತ್ತಿ. ಕೆತ್ತಿ ವಜ್ರಾಯುಧ ಮತ್ತು ಕತ್ತಿ. ಕತ್ತಿ. ಆಮೇಲೆ ಕೆತ್ತಿಯ ಮೇಲೆ ಬಿದ್ದದ್ದು. ಮತ್ತೆ ವಜ್ರಾಯುಧ ಸುದ್ದಿ ಇಲ್ಲ. ಬಂದ ದೇವಿ ಅಂದ್ರೆ ಓಡಿ ಹೋದ ಅಮ್ಮ. ಹೌದಾ? ಮತ್ತೆ ಸ್ವರ್ಗಲೋಕ ನಮ್ಮ ಬಾಲಿಗ ಯಾರಿಲ್ಲ. ನಾವೆಲ್ಲ ನೋಡುತ್ತಿದ್ದ ಹಾಗೆ ನಿಮ್ಮ ಗಂಡ ಗದ್ದೆಯಲ್ಲಿ ಕೂತರು. ದಾವಣಿಗೆ ಬಂದಿರು ಪಾಪಿ ಮಗನೇ. ಎಂತದು? ಗದ್ದುಗೆ ಸಿಂಹ ವಿಷ್ಣುದಲ್ಲಿ ಕುಳಿತುಕೊಂಡ ಕೂತರಮ್ಮ. ಕೂತು ಬಲ್ಲೆಡೆಯರಯ್ಯ. ಬಲ್ಲೆಡೆಯರಯ್ಯ. ಬಲ್ಲಿರೇನಯ್ಯ. ಪೊರಾಟದಿಂದವರು ಯಾರು? ಪೊರಾಟದಿಂದವರು ಯಾರು? ಎಂತದ? ಹೊರಟು ಬಂದಾಗ ಕೇಳಿದ್ರಮ್ಮ. ಅಷ್ಟಾಗ ತುಂಬಾ ಮಂದಿ ಬಂದರಮ್ಮ. ತುಂಬಾ ಮಂದಿ. ಗಂಡಸರಲ್ಲ, ಮತ್ತೆ ಹೆಣ್ಣೆ ಮಕ್ಕಳು. ಹೆಣ್ಣು ಮಕ್ಕಳು. ಇನ್ನು ನಾಳೆಗೆ ಸರಿಲ್ವಾ? ಅಲ್ಲಿ ಕುಡಿಕೆ ಮಾಡ್ತಾರಲ್ಲ ಅಪ್ಸರಾಂಗನಿಯರು. ಅಪ್ಸರಾಂಗನಿ. ಅವರವರು ಯಾರು? ಯಾರು? ದಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣಬತ್ತಿ, ಮೇಣಬತ್ತಿ, ಮಸಾಲ ದೋಸೆ, ಮಂಜುಗೋಷ್, ಆಲಮುಚ್ಚೆ, ಅಲಂಬೂಸಿ, ಪಿಶಾಸಿ, ಪಿಶಾಸಿ ಬಂದು ನಿಮ್ಮ ಗಂಡ ಅಂತ ಕೇಳುದು. ನಾವು ಇದು ಮಾಡ್ಬೇಕಂತ ನಾಟ್ಯ ಪ್ರದರ್ಶನ. ನಾಟ್ಯ ಇರುವುದೇ ಅದಕ್ಕೆ. ಹೌದೌದು. ನಿಮ್ಮ ಗಂಡ ಹೇಳಿದ್ರು ಅವೆಲ್ಲ ಒಟ್ಟಿಗೆ ಮಾಡಿದ್ದ. ಎಂತ ವೈದವ್ಯ ನಾಟ್ಯ. ಹೌದಾ? ಎಲ್ಲ ನೋಡುವಾಗಿತ್ತಮ್ಮ. ಎಂತದ್ದು ಇದ್ದದ್ದು? ಒಂದೇ ಪದ್ಯಕ್ಕೆ ಎಲ್ಲರೂ ಕುಣಿತದಮ್ಮ. ಸಂತೋಷದಿಂದ ಕುಣಿದವರು. ನಾನು ಕೇಳಿದೆ ನಿಮಗೆ ಅಷ್ಟು ಅವಸರ ಒಂದೇ ಪದ್ಯಕ್ಕೆ ಒಟ್ಟೆ ಕುಣಿದೇನು ಅಂತ. ಹಾಗೆ ಹೇಳಿದ್ರು ದೇವೇಂದ್ರ ಹೇಳಿದ್ರೆ ಬೇಗ ಮುಗಿಸ್ಲಿಕ್ಕೆ ಅಂತ. ಸಮಯ ಇಲ್ಲ. ಸಮಯ ಇಲ್ಲ ಅಂತ ಕುಣಿದಿರಮ್ಮ. ಎಂತ ನಾಟ್ಯ ಗೊತ್ತುಂಟು. ಅವ್ರ ಬಾಯಿ ತರ ಒಳ್ಳೆದುಂಟು. ಹೇಗೆ? ಪಟಕ್ಕಿ ತಡಿಗಿರತ್ತ, ಪಟಕ್ಕಿ ತಡಿಗಿರತ್ತ, ಪಟಕ್ಕಿ ತಡಿಗಿರತ್ತ. ವಿಚಿತ್ರವಾದ ದಾದಂದನ್ಯ, ದಾದಂದನ್ಯ, ದಾದಂದನ್ಯ. ನನ್ಮಗೆ ನಿಂಗೆ ಅಂತ, ನನ್ಮಗೆ ನಿಂಗೆ ಅಂತ. ಇದೆಲ್ಲ ನಿನಗೆ ಕಲ್ತದ್ದ? ಓದುವದಾರ, ಓದುವದಾರ, ಓದುವದಾರ. ಎಂತದು? ಯಾರಲ್ಲಿ ಮಾತಾಡುದೇನು? ನದಿಗಿಡದು ಅದು. ಮತ್ತೆ ದೂರಕ್ಕೆ ಕೇಳುವುದು ಹಾಗೆ. ಕೊನೆಯಲ್ಲಿ ಎವಳ ಅಂತ ಕೊಟ್ಟಿ ಪಟಕ್ಕಿ ತದಿಗಿರತ್ತ ಅಂತ ಜೋರ್ ಜೋರ್ ಆಯ್ತಮ್ಮ. ಇನ್ನೊಂದು ನಾಟ್ಯ ಅಭ್ಯಾಸ ಮಾಡಿದ್ವಿ. ಎಂತ ನಾಟ್ಯ ಅಮ್ಮ. ಇಷ್ಟ ಆಗುವಾಗ ಮೇಲಿದ್ದೊಬ್ಬ ಹರಡಿಕೊಂಡು ಬಂದ. ಎಂತದು? ರೆಕ್ಕೆಲ್ಲ ಉಂಟವನಿಗೆ. ಹಾರಾಡಿಕೊಂಡು ಬಂದ. ಯಾರವ? ಅವ ಬೇರೆ ಯಾರು ಅಲ್ಲ, ಅವ ನಿಂಗಳ. ಅವ ನಿಂಗಳ ಪರಿಚಯ ಇದೆ. ಎಂತದು? ನಿಂಗಳ ಪಿಂಗಳ. ಅದೇ ಪಿ ಪಿ ಅಂತ ಪಿಂಗಳ. ಪಿಂಗಳಾಕ್ಷ ಅಂತ ರೆಕ್ಕೆ ಉಂಟು. ನಿಮ್ಮ ಗಂಡನ ಮುಂದೆ ನಿಂತು ಅವ ಜೋರ್ ಮಾಡುದಲ್ಲ. ಯಕ್ಷರಾಜ ಪಿಂಗಳ. ಅಹಂಕಾರ ಅವರಿಗೆ. ಏನಾಯ್ತು? ನಿಮ್ಮ ಗಂಡನಿಗೆ ಬೈಯುದು. ಕಲ್ತಕ್ಕೆ ಜಲ ಮಜ್ಜಲ ಜೊಳ್ಳಚ್ಚ ಪಟ್ಟ ಜಲ. ಅದು ನನಗೆ ಅರ್ಥ ಆಗ. ತಿರ್ಲಿಕ್ಕೆ ಪಟ್ಟ ಜಲ ಜೊನ್ನಲಪ್ಪ ಕಟ್ಟ ಇತ್ತ ಜಗ ಜೊಟ್ಲಪ್ಪ. ಎಂತದ? ತಿರ್ಲಿಂಗ ಬಿಚ್ಚಳ ತೊಟ್ಟಲ್ಲ, ತೊಟ್ಟ ಮಟ್ಟ ಜೊಟ್ಟಲ್ಲ. ಈಗ ಬಿಟ್ಟಲಚ್ಚ ಕಟ್ಟ ಬಳಕ ಮೊಟ್ಟ ಚಾಳಪ್ಪ ಜಲ್ಲ. ನನಗೆ ಅರ್ಥ ಆಗಿದೆ ಅದು. ಎಳ್ಳಚ್ಚ ಕಟ್ಟ ಜಂಬಳ ಕಟ್ಟ ಮತ್ತೆ ಮತ್ತೆ ಆಗಲ್ಲ. ನಾವು ತೊಬೆ ಕಮ್ಮಳಕ್ಕೆ ಆಗಲ್ಲ. ನೀ ಯಾರ ಹತ್ರ ಮಾತಾಡುದಿದ್ದ? ಜಿತ್ತಲ್ಲ ಜಪಟ್ಟಲ್ಲ ಜಲ ಕೆಬಿಸ ಗಂಟೆ ಮುಸುಟು ಬಚ್ಚಲ ಕಪ್ಪಟ್ಟಲ್ಲ.
ಅರ್ಥ ಆಯ್ತಾ? ಎಂತದು? ಅದಕ್ಕೆ ಎಲ್ಲಾ ಭಾಷೆ ಕಲಿಬೇಕು ಅಂತ ಹೇಳುದು. ಹಾಗೆ ನೀ ಕಲ್ತು ಬಂದಿದ್ದಿ ಆ ವಿಚಾರವನ್ನೇ ಹೇಳೋದು. ಯಾವ ಭಾಷೆ? ಯಾವ ಭಾಷೆ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಕ್ಷರ ಭಾಷೆ ಆಗಿರ್ಬೇಕು. ಹಾಗೆ ವಿಷಯ ಎಂತದು? ನಿಮ್ಮ ಗಂಡ ಅಂತ ಹೇಳುದು. ಪಾಪಿ ಮಗನೇ ಕೂತ್ಕೊಳ್ಳಿಕ್ಕೆ ಯಜಮಾನ್ರಿಲ್ಲ, ನೀನಲ್ಲಿ ಕೆಳಗೆ ಗೊತ್ತು ಬಂತ. ನೀನು ಎಲ್ಲಿಗೆ ಅಭಿನಯ ಮಾಡುದು? ಅಲ್ಲ ಕೇಳುದು ಅಲ್ಲಿನ ದೃಶ್ಯ. ದೃಶ್ಯ ನನಗೆ ದೃಶ್ಯ ಇಲ್ಲದ್ರೆ ಆಗುದೇ ಇಲ್ಲ. ಹಾಗೆ ನಿಮ್ಮ ಗಂಡನಿಗೆ ಬಂತು ಸಿಟ್ಟು. ಮಾಡಿ ನನ್ನವರು ಅವರು ಬಿಡುವವರು ಬಿಡ್ತಾರ ಇಲ್ಲ. ವಿಚಾರ ಮಾಡಿದ್ರೆ ನೀನೇ ಜನ ನಿನ್ನ ಮುಖವೇ ಯಾರ ಮಾಡಬೇಡಿವೆ ಹೇಳುದು. ನಿಮ್ಮ ಗಂಡ ಹೇಳುದು ಅಲ್ಲಿ ನಿನ್ನ ಅಪ್ಪನಿಗೆ ಹುಟ್ಟಿದ ಅದೇ ಹೇಳು. ನಿನ್ನ ಕೈ ಎತ್ತು ಅಂತ ಹೇಳಿದ್ರು. ಅವ ಬಿಡ್ತಾರ? ಅವನ ಕೈ ಇಲ್ಲ, ರೆಕ್ಕೆ. ಹೌದು, ರೆಕ್ಕೆ ಎತ್ತಿದಿನ. ನಿಮ್ಮ ಗಂಡ ಕೈ ಎತ್ತಿದಾರ. ಆಮೇಲೆ ಪ್ರಾರಂಭ ಆದಮ್ಮ. ಒಂದು ಕೈಯಿಂದ ಕೈ ಅಂತ ಉಂಟು, ಕೈ ಬರ್ತಾ ಉಂಟು. ಬಂತು 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 ಕೈ. ಈ ಕಡೆ ನೋಡಿ, ಅಗೋ ಅಲ್ಲಿ ಎಂತದು ರೆಕ್ಕೆ ಬರ್ತಾ ಉಂಟು. ದೃಶ್ಯ ಹೇಳೋದು ನೀವು ಇಲ್ಲಿ ಬರುವುದು ಕಾಣ್ತಾ ನಿಮಗೆ? ದೊಡ್ಡ ರೆಕ್ಕೆ ಅಕಲಿ ಒಂದು ಗರಿ ಕೆಳಗೆ ಬಿತ್ತು. ಅದುವೇ ಯಕ್ಷನ ರೆಕ್ಕೆ. ಕೈ ಹತ್ತಿರ ಆಯ್ತು, ರೆಕ್ಕೆಗಳು ಬಂತು. ಅದು ಹತ್ತಿರ 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 ಎಂತದದು? ಒಂದು ದೃಶ್ಯ ಮುಗಿಯಿತು. ಏನಾಯ್ತು ಅದರಲ್ಲಿ? ಆಮೇಲೆ ಇರುವುದು ಅಮ್ಮ ಈಚೆ ರೆಕ್ಕೆಯನ್ನು ಎತ್ತಿದ. ಅಮ್ಮ ಅದು ಅಲ್ಲಿ ನೋಡಿ, ಎರಡನೇ ರೆಕ್ಕೆ. ಇಲ್ಲಿ ನೋಡಿ ನಿಮ್ಮ ಗಂಡನ ಕೈ ಹತ್ತಿರ ಹತ್ರ ಬಂತು, ಹತ್ತಿರ ಹತ್ರ ಬಂತು. ಹಿನ್ನೆಲೆ ಗಾನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹತ್ತಿರ ಬರೋ ದೃಶ್ಯ ಹಿನ್ನೆಲೆ ಹಾಗೆ ಬೇಗ ಬಗ್ಗೆ ಬಂತು. ಎತ್ತದ ಬರುವಷ್ಟು ಬಂದಾಯ್ತು. ಈಗ ಇನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ರೆಕ್ಕೆ ಮತ್ತು ಕೈ. ಅಮ್ಮ ಎಂತದಾಯ್ತು? ಬಂತು. ಇವ ಎಂತ ಹೇಳಿದೆ? ಎಂತ ಬಂತು? ಇಲ್ಲಿಗೆ ಬಾರು. ಎಲ್ಲಿಗೆ ಹೋಗುದು ನೀನು? ಹೋಗುದಲ್ಲ. ಎಂತ ಬಂದದ್ದು? ನಿಮ್ಮ ಗಂಡ ಹಾಗೆ ಮುಖ ತಿರುಗಿಸಿದ ಹಾಗೆ ಆ ದೃಶ್ಯವನ್ನು ತೋರಿಸಿದ್ದು. ಅವ ಬಿಡ್ತಾನ, ಅವ ದೊಡ್ಡ ಮಗ. ಹೌದು, ರೆಕ್ಕೆ ಎತ್ತಿದ. ನಿಮ್ಮ ಗಂಡನಿಗೆ ಮತ್ತೆ ಸಿಟ್ಟು ತಡ್ಕೊಳ್ಳಿಕ್ಕಾಗಿಲ್ಲ. ಅವರು ಬಿಡುವವರು. ಅವರ ಮುಖದೊಳಗೆ ಗೊತ್ತಾಯ್ತು ನಿಮ್ಮ ಗಂಡರಿಗೆ ಜೋರು ಬಂದಿದೆ ಅಂತ. ಎಂತದು? ಮುಖದೊಳಗೆ ಈ ಬಂದವರದ್ದು ಮುಖದೊಳಗೆ ಗೊತ್ತಾಗ್ತದೆ. ಯಾವುದು? ಸಿಟ್ಟು ಬಂದ್ರೆ, ಕೋಪ ಬಂದ. ನಿಮ್ಮ ಗಂಡ ಮುಖ ಎಲ್ಲ ಕೆಂಪು 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 ಕೆಂಪಾಯ್ತು. ಅವರಮ್ಮ ಹಾಗೆ ಕೈ ಎತ್ತಿದ್ರ. ಇವ ಬಿಡ್ತಾನೋ, ಅಮ್ಮೋ ರೆಕ್ಕೆ ಮೇಲೆ ಎತ್ತಿದ. ಈ ಕಡೆ ಇದ್ದ ಕೈ, ಈ ಕಡೆ ರೆಕ್ಕೆ. ಎಷ್ಟು ಬಾರಿಯೋ ಒಟ್ಟೊಟ್ಟಾಯ್ತು. ಕೊನೆಯ ದೃಶ್ಯ ಏನಾಯ್ತು? ಅದು ರೋಮಾಂಚನೆ. ರೋಮಾಂಚನ. ಅವರ ರೆಕ್ಕೆ ಎತ್ತಿ ಬಡಿಯುವಾಗ ನಿಮ್ಮ ಗಂಡ ಅಂತ ಬಿಡುವುದಿಲ್ಲ. ನಾನು ಎಣಿಸಿದಾಗ ಬಿಡುವುದಿಲ್ಲ ಅಂತ ಬಿಟ್ಟ ಆಗಿದೆ. ಎಂತದು? ಎಂತದು? ಪ್ರಾಣ ಎಂತದು? ಒಳ್ಳೆ ಅವಸ್ಥೆ ಮಾಡಿ ನಾನು ಮರತೀರೇ ನನ್ನ ಕಿವಿಗೆ ಬಡಿದಂತಹ ಅನುಭವವಾಯಿತು ನನಗೆ. ಇದರ ಬದಲು ನಿಂತಿರುವಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗಬಾರದಿತ್ತೆ. ನನ್ನಲ್ಲಿ ಹೇಳಿ ನನ್ನವರು ಸ್ವರ್ಗವನ್ನು ಪಡೆದು ಬರುತ್ತೇನೆ ಮಾಲಿನಿ ಎಂಬುದಾಗಿ ಹೋದವರೆವರು ಬಾರದ ಲೋಕವನ್ನೇ ಸೇರಿ ಬಿಟ್ಟಿರ ಪ್ರಭೋ, ಬಾರದ ಲೋಕವನ್ನೇ ಸೇರಿ ಬಿಟ್ಟಿರ. ನನಗಾರಿದ್ದಾರೆ. ನನ್ನ ಸ್ಥಿತಿ ಹೇಗಾಯಿತು ಬಲ್ಲಿರ? ಮಂಗಳದ ಅಂಗಳದಲ್ಲಿ ಇಂಗಳದ ಮಲೆ ಬಿದ್ದಂತಾಯಿತು ನನ್ನ ಈ ಜೀವನ. ಇಲ್ಲ, ನನಗೆ ಈ ಬದುಕು ನಶ್ವರ. ಅವರಿಲ್ಲದಂತಹ ಬದುಕಿನಲ್ಲಿ ನಾನು ಉಳಿಯುವುದಿಲ್ಲ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಸುಮ್ಮನೆ ಸತವರು ಜೀವಿತರೆ
ಸಮರ ಸಮರ್ಥನಾಗಿದ ತರಳ ಮಹಿಳಾಗಿ ಹರನಗರ ವಿವರಿಸಿ ಸುಮನದ ಸರಿ ಮಾಡಿದು ನಾಗವ ಹತ್ತಿಯನ್ನು ಹೃದಯದಲ್ಲಿ ಕರೆದಳ ಮಗನ ನಾನು ಕಳಬೇಕು, ನಾನು ಯಾಕೆ ಸಾಯಬೇಕು? ಸತ್ತವರಿಗಾಗಿ ಹತ್ತಿರ ಎಂದಾದರೆ ಅತ್ತವರು ಒಂದಲ್ಲೊಂದು ದಿವಸ ಸಾಯಲೇಬೇಕು ತಾನೇ? ಇಲ್ಲ, ನಾ ಬದುಕಿ ಸಾಧಿಸಬೇಕು. ಹಾಗಾದ್ರೆ ನನ್ನ ಈ ಸ್ಥಿತಿಗೆ ಕಾರಣ ಯಾರು? ನನ್ನ ಈ ಹೀನಾಯ ಸ್ಥಿತಿಗೆ ಕಾರಣ ಯಾರು? ಯಾರು 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 ದೇವತೆಗಳೇ, ನನ್ನ ಸಿಂಧೂರವನ್ನೇ ಆಡೈಸಿ ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯಲಿರುತ್ತಾ ಹೂವನ್ನೇ ಕಿತ್ತು, ಕೈಯ ಕಗ್ಗಳವನ್ನೇ ಹರಿದು ವೈದೇವಿಯ ದೀಕ್ಷೆಯನ್ನು ತಂದೊಡ್ಡೀರಾ? ನನ್ನ ಈ ಹೀನಾಯ ಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ? ಇದು ನಿಮ್ಮ ಶಾಶ್ವತವಂತಹ ನಗುವಲ್ಲ. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನೇ ಬರಿಸಿಯೇನು. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳುವುದು? ಯಾರ್ಯಾರಲ್ಲಿ ಯಾಕಾಗಿ ಹೇಳಬೇಕು? ನನ್ನ ಮಗನಿದ್ದಾನೆ ಮಹೇಶ, ಸಮಸ್ತ ವಿಚಾರವನ್ನು ಅವರಲ್ಲಿ ಅರುಹಿ ನಿಮಗೊಂದು ಗತಿ ಕಾಣಿಸದೇ ಇದ್ದರೆ ದಿಟ್ಟಿ ಸಂಜಾತೆ ಮಾಲಿನಿ ನಾನಲ್ಲವೇ ಅಲ್ಲ. ಕರೆಯುತ್ತೇನೆ ನನ್ನ ಮಗನನ್ನು, ಕರೆಯುತ್ತೇನೆ ನನ್ನ ಕರಳ ಕುಡಿಯನ್ನು. ಮಗನೇ 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 ಮಹೇಶ, ಬಾ ಕಂದ, ಬಾ ಮಗನೇ, ಬಾ ಕುಮಾರ.
ಹೌದು ಮಗನೇ. ಅಮ್ಮ ರಾಜ ಅಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಅಸುರ ವೀರನ ಜೊತೆಯಲ್ಲಿ ಆಟ ಮಾಡುತ್ತಾ ಇದ್ದ ತಾಯಿ ನಿನ್ನ ಕರೆಯನ್ನಾಲಿಸಿ ನೇರವಾಗಿ ಬಂದು ನಿನ್ನ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಕಷ್ಟ ಯಾಕಮ್ಮ ನಿನಗೆ ಏನಾಯ್ತಮ್ಮ? ಕೇಶ ರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದೀರಿ, ಹಣೆಯಲ್ಲಿ ಸಿಂಧೂರ ಕಾಣಿಸುವುದಿಲ್ಲ, ಕೊರಳಲ್ಲಿ ಮಂಗಲ ಸೂತ್ರ ಕಾಣಿಸಿಕೊಂಡಿದೆ. ಅಮ್ಮ ಒಟ್ಟಿನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೆ ಅಮಂಗಲವಾದಂತಹ ಸೂತಕದ ಛಾಯೆಯು ಎಂದು ಕಾಣುತ್ತಾ ಇದೆ. ಕಣ್ಣೀರು ಸುರಿಯುತ್ತಾ ಇದೆ. ಈ ರೀತಿ ದುಃಖಿಸಬೇಕು ಅಂತಿದ್ರೆ ಏನಾಯ್ತಮ್ಮ ನಿಮಗೆ? ಕಣ್ಣೀರನ್ನು ಸುರಿಸುತ್ತಾ ಮಲಗುತ್ತಾ ಇರುವಿರಲ್ಲ ತಾಯಿ. ಈ ರೀತಿ ಕಣ್ಣೀರನ್ನು ಸುರಿಸಬೇಕು ಅಂತ ಇದ್ರೆ ನಮ್ಮವರಿಂದ ಏನಾದ್ರೂ ಕಟ್ಟವದಾಗಿ ಬಂತೆ ಇಲ್ಲ, ಅಥವಾ ಮೇಲಿನ ಲೋಕದವರಾದಂತಹ ಪರಮೇಶ್ವರನ ತ್ರಿಶೂಲವೇ, ಹರಿಯ ಚಕ್ರವೇ ಇಲ್ಲ, ಸರಸಿಜೋ ಅಮ್ಮ ಮಗನೇ, ಯಾರೇ ಏನೇ ಮಾಡಲಮ್ಮ ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯ ನಿಮಗಿಲ್ಲ. ಸಮರ ಸಮರ್ಥನಾದಂತಹ ವೀರ ಮಹಿಷಾಖ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿದ್ದಂತಹ ದುಗುಡವನ್ನು ಮುಚ್ಚು ಮರೆ ಇಲ್ಲದೆ ನನ್ನಲ್ಲಿ ಬಿತ್ತರಿಸಿದ್ದೀರಿ ಅಂತಾದ್ರೆ ನಿಮ್ಮ ಕಷ್ಟವನ್ನು ಕಣ್ಣೀರು ರಾಜಾಂಗಣದಲ್ಲಿ ಆಡುತ್ತಿದ್ದವ ನೀನು ಮಾತಿಗೆ ಹೋಗೊಟ್ಟು ಓಡಿಕೊಂಡು ಬಂದೆ ಮಗನೇ. ನನ್ನ ಕಥೆಯ ವ್ಯತೆಯನ್ನು ಏನೆಂದು ಹೇಳಲಿ ಕಂದ? ಏನಾಯ್ತಮ್ಮ? ನಮ್ಮ ಬಾಳುವೆ ತೀರಿತು ಮಗನೇ, ಸರ್ವನಾಶವಾಗಿ ಹೋಯಿತೆ. ಹೌದು. ಹೇಗಮ್ಮ
ಮತ್ತು ಅರ್ಥ ಆಗ್ಲಿಲ್ಲ ನನಗೆ. ಅಮ್ಮ, ನಿನ್ನ ತಂದೆ ಓಯ್. ಸಕಲ ಸೇನೆಯನ್ನು ಸೇರಿಕೊಂಡು ಓಯ್. ಸ್ವರ್ಗವನ್ನು ಪಡೆದು ಬರುತ್ತೇನೆಂಬುದಾಗಿ ಹೋದಂತ ಆ ವಿಚಾರ ನಿನಗೂ ತಿಳಿದಿದೆಯಲ್ಲ? ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಏನಾಯ್ತಮ್ಮ? ಸೇನೆಯನ್ನು ಸೇರಿಕೊಂಡು ಸ್ವರ್ಗವನ್ನು ಪ್ರವೇಶಿಸಿದರಂತೆ ಓಯ್. ಅಲ್ಲಿರುವಂತಹ ಸುಮನಸರನ್ನೆಲ್ಲ ಸೋಲಿಸಿ ಓಯ್. ಸ್ವರ್ಗದ ಪೀಠವನ್ನು ಏರಿದರಂತೆ ಮಗನೇ. ಓಯ್. ಓಯ್. ಅಮ್ಮ 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 ಅಮ್ಮ, ಇದು ಸಂತೋಷವಾದಂತಹ ವಿಚಾರವಲ್ವೇ ತಾಯಿ? ಆದರೆ ದುಃಖಿಸುವುದು ಯಾಕಮ್ಮ? ಕಣ್ಣೀರು ಯಾಕಮ್ಮ? ಸಂತೋಷ ಹೌದು ಮಗನೇ, ಓಯ್. ಆದರೆ ಆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಮಗನೇ. ಏನಾಯ್ತಮ್ಮ? ಸ್ವರ್ಗದ ಪೀಠವನ್ನು ಏರಿದಂತಹ ಅವರನ್ನು ಓಯ್. ಆ ದೇವತೆಗಳು ದೇವತೆಗಳು ಮೋಸದಿಂದ ಮೋಸದಿಂದ ತಂದೆಯನ್ನು ಕೊಂದರು. ಇಂತಹ ಮಾತುಗಳನ್ನು ಇನ್ನೊಮ್ಮೆ ಆಡದಿರುತ್ತಾಯಿ. ಯಾಕೆ? ನನಗೆ ಕೇಳುವುದಕ್ಕಾಗುವುದಿಲ್ಲ. ನಿಜವಾದ ಅಮ್ಮ, ಗಂಧ. ನನ್ನ ಕಿವಿಯ ಸಮತೆಯೇ ಹೊಡೆದು ಹೋಯಿತು ಎನ್ನುವ ಹಾಗೆ ಬಸವಾಗುತ್ತಾ ಇದೆ ತಾಯಿ. ಅಮ್ಮ, ಗಂಧ. ನನ್ನಪ್ಪ ಇನ್ನಿಲ್ಲವಾಗಿ ಹೋದರೆ ಇನ್ನು ಬರುವುದಿಲ್ಲ. ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ತಾಯಿ. ಹೌದು ಮಗನೇ. ಅಥವಾ ಪರಾಕ್ರಮಿ ಅನಿಸಿದಂತಹ ನನ್ನ ತಂದೆ ಇನ್ನಿಲ್ಲವಾಗಿ ಹೋದರೆ ಭಾರತ ಲೋಕವನ್ನೇ ಸೇರಿದರು ಮಗನೇ. ಅಮ್ಮ, ಅಮ್ಮ, ಗಂಧ. ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಕಂಬಳಿ ಮಗ ನಾನಾದಿಯಮ್ಮ. ಇನ್ನು ನನಗೆ ಯಾರಿದ್ದಾರೆ? ಹಾಗೆಂದು ಬಿಡು ಮಗನೇ. ಯಾಕಪ್ಪ? ನಿನಗೆ ನಾನಿದ್ದೇನೆ ಗಂಧ. ಅಮ್ಮ, ಮಗನೇ. ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರದಂತೆ. ಇಲ್ಲ ಅಮ್ಮ, ಮಗನೇ. ನನ್ನ ಅಪ್ಪ ಸತ್ತಿದ್ದಾರೆ. ಸತ್ತದಕ್ಕಾಗಿ ನಾನು ಹತ್ತರೆ ನನ್ನ ಅಪ್ಪ ಮತ್ತೆ ಹುಟ್ಟಿ ಬರುವುದಿಲ್ಲ. ಸಾಧ್ಯವಿಲ್ಲ. ಸತ್ತಂತಹ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ ಹೌದಪ್ಪ. ಹೌದು ಅಮ್ಮ, ಬಾಯ್. ಮಗನೇ. ಬಾಯ್. ಬಾಯ್. ನನ್ನ ಅಪ್ಪನನ್ನು ಮೋಸದಿಂದ ಕೊಳಿಸಿದಂತಹ ಆ ದೇವೇಂದ್ರನ ಕಂದ. ನಿನ್ನ ತಂದೆಯನ್ನು ಕೊಂದನ ಯಕ್ಷ ನನಗೆ ಲಕ್ಷ್ಯವೇ ಅಲ್ಲ. ಒಂದೊಂದೆಗೆ ಮುಖಂಡನೇ ಸಮರಕ್ಕಾಗಿ ಬಂದರೂ ಕೂಡ ಅವರ ಮೂರನೇ ಕಣ್ಣಿನಲ್ಲಿ ಅವನು
ಪರಿಶೀಲಮ್ಮ ಅಪ್ಪಣೆ ಕೊಡು. ಅನವರತ ಸುಮನ ಸರವಕ್ಷದಿ ನಿನಗೆ ಬೇಳು ವಿಧಿಯಲ್ಲಿ ಹೊಡೆದು ವರಗಳನ್ನು ತನಯನ ನುಡಿಗೆ ಮನದಿ ಹರುಷವನ್ನು ನುಡಿದಳು. ನನ್ನ ಅಪ್ಪನನ್ನು ಕೊಂದಪ್ಪ ಆ ಯಕ್ಷಣ ತಲೆಯನ್ನು ಕಡಿದು ನಾನು ಬರ್ತೇನೆ ತಾಯಿ. ನಿಲ್ಲು ಮಗನೇ, ಬಿಡಮ್ಮ ನನ್ನನ್ನು. ಕಂದ, ಯಾಕೆ ತಡೆದೆ ಮಗನೇ? ನಿನ್ನ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಅದೆಷ್ಟೋ ಸಂತೋಷವಾಯಿತು ಕಂದ. ಹೌದಾ ತಾಯಿ? ಯುದ್ಧರಂಗದಲ್ಲಿ ಆ ದೇವತೆಗಳೇನು ನಿನಗೆ ಘನವೇ ಹೇಳು? ಲೆಕ್ಕಾಚಾರವೆಲ್ಲವಮ್ಮ. ಅಲ್ಲವೇ ಅಲ್ಲ. ಆದರೆ ಸೋತಂತ ಅವರು ಶ್ರೀಹರಿಯ ಮೊರೆಯನ್ನು ಹೋಗುತ್ತಾರೆ. ಅಮ್ಮ, ಶ್ರೀಹರಿಯಲ್ಲ ಅವನಪ್ಪ ಬೇಕಾದ್ರೂ ಬರಲಿ, ಯುದ್ಧದಲ್ಲಿ ನಾನು ಜಯಿಸಿಕೊಂಡೇನು ಮಗನೇ. ಅಮ್ಮ, ಶ್ರೀಹರಿಯನ್ನು ಮೊರೆ ಹೋದಂತಹ ಸಂದರ್ಭದಲ್ಲಿ ಆತ ಪಕ್ಷವನ್ನ ಅಂತೇ ಬರುತ್ತಾರೆ. ಕಪಟಿಯಾಗಿ ಬರ್ತಾನೆ, ನಿಜ, ಮೋಸವನ್ನು ಮಾಡ್ತಾನೆ. ಹೌದು. ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೇವಮ್ಮ. ಕಪಟ ಒಂದು ಸಹ ನಮಗೆ ಗೊತ್ತಿಲ್ಲ. ಹಿಂದಿನಿಂದ ಮಾಡುವವರು ನಂಬಲು ಕೂಡದು. ಅಮ್ಮ, ಹಿಂದಿನಿಂದ ಬಂದು ಮೋಸವನ್ನು ಮಾಡ್ತಾನೆ ಎಂದಾದ್ರೆ ನಾನು ಇದರ ಬಗ್ಗೆ ಆಲೋಚಿಸಲೇಬೇಕು. ಹೌದು. ಏನು ಮಾಡಬೇಕಮ್ಮ ನಾನು? ಕಂದ, ಅಮ್ಮ, ನೀನೀಗಲೇ ಕಾಡನ್ನು ಸೇರಬೇಕು. ಕಾಡಿಗೆ? ಯಾಕಮ್ಮ ಕಾಡಿಗೆ ಹೋಗಬೇಕು? ಆದಷ್ಟು ಬೇಗ ಕಾಡನ್ನು ಸೇರಿ ಆತನ ಕುರಿತಾಗಿ ತಪಸ್ಸನ್ನಾಚರಿಸಿ. ಯಾಕಮ್ಮ ಅದು ತಪಸ್ಸು? ಅಜೇನ ಅಂತ ವರವನ್ನು ಪಡೆಯಬೇಕು ಕಂದ. ವರ? ಹೌದು. ವರ ಸಿಕ್ಕಿದ್ರೆ ನಮಗೆ ಗೆಲುವು ಸಾಧ್ಯ ಉಂಟು. ಬಲ ಬರ್ತದೆ. ಹೌದು. ವರವನ್ನು ಪಡೆದು ಸ್ವರ್ಗಲೋಕವನ್ನು ಏರಬೇಕು. ಅಲ್ಲಿರುವಂತಹ ಸುಮನಸರನ್ನೆಲ್ಲ ಕೊಂದು ಸ್ವರ್ಗದ ಪೀಠವನ್ನು ನೀನು ಏರಬೇಕು ಮಗನೇ. ಕಂದ, ನಿನ್ನ ಮಾತನ್ನು ನಾನು ವಿರೋಧಿಸುವವನಲ್ಲ. ನೇರವಾಗಿ ಕಾನನಕ್ಕೆ ಹೋಗಿ ತಪಸ್ಸನ್ನು ಗೈದು ವರವನ್ನು ಸಂಪಾದಿಸಿಕೊಂಡು ಬರ್ತೇನೆ. ಆದ್ರೆ ವರವನ್ನು ಸಂಪಾದಿಸಿಕೊಂಡು ಬಂದ ಬಳಿಕ ನೇರವಾಗಿ ದೇವಲೋಕವನ್ನು ಏರುವೆ. ಅಲ್ಲಿರುವಂತಹ ಸುಮನಸರನ್ನು ಬಡಿದಾಡಿಸಿ ಅಲ್ಲಿಯ ಪೀಠವನ್ನು ನಾನು ಏರುವೆನಮ್ಮ. ಆದರೆ ಮನುಷ್ಯನಿಗೆ ಏನು ಇಲ್ಲ ಎನ್ನುವುದಕ್ಕಾಗಿ ಸ್ವರ್ಗ ಲೋಕಕ್ಕೆ ಹೋಗುವುದಲ್ಲ ಅಮ್ಮ. ಲಂಬಾದಿ ತರುಣಿಯರ ನಾಟ್ಯವನ್ನು ನೋಡುವುದಕ್ಕಾಗಿ, ಸಂತೋಷವನ್ನು ಅನುಭವಿಸುವುದಕ್ಕಾಗಿ ಈ ಮಹಿಷ ಹೋಗುವುದಲ್ಲವಮ್ಮ. ಅಲ್ಲಿಯ ಸಂಪತ್ತನ್ನು ಪಡೆಯುವುದಕ್ಕೆ ಬೇಕಾಗಿ ಈ ಮಹಿಷ ಯಾವತ್ತೂ ದೇವಲೋಕಕ್ಕೆ ಹೋಗುವುದಲ್ಲ. ಯಾಕೆ ಬಲ್ಲೆಯೋ? ಯಾಕೆ ಬಲ್ಲೆಯೋ? ನನ್ನ ಅಪ್ಪನಿಗಾದಂತಹ ಸೇಡಿನ ಪ್ರತಿಕಾರ ತೀರಿಸುವುದಕ್ಕಾಗಿ ದೇವೇಂದ್ರನು ಬಡಿದೋಡಿಸ್ತೇನೆ. ಅಪ್ಪನಿಲ್ಲದ ಸಂಕಟ ಅವನಿಗೆ ಗೊತ್ತಾಗಬೇಕಮ್ಮ. ಅಮ್ಮ, ಕಾನನಕ್ಕೆ ಹೊರಟುಳಿಸಿದ್ದೇನೆ. ಒಂದು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡಮ್ಮ. ಕಳುಹಿಸಿಕೊಡ್ತೇನೆ. ಹಿಡಿದುಕೋ ಈ ಕತ್ತಿಯನ್ನು. ಕತ್ತಿ ಯುದ್ಧ ರಂಗದಲ್ಲಿ ನಿನಗೆ ಸಹಾಯಕ್ಕೆ ಬರುತ್ತದೆ ಅಮ್ಮ. ನನಗೆ ಯಾವುದೇ ಆಯುಧದ ಅಗತ್ಯ ಇಲ್ಲ. ತೀಕ್ಷ್ಣವಾದಂತಹ ಕೋಡುಗಳಿವೆ. ಆದರೂ ನೀನು ಕೊಟ್ಟಂತಹ ಖಡ್ಗ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಆದಷ್ಟು ಬೇಗ ಹೋಗಿ ವಿಜಯಶೀಲನಾಗಿ ಬಾ.
ಸಾಕು. 3 ಲೋಕವೇ ಗಡಗಡೆಯಿಂದ ನಡುಗುತ್ತಿತ್ತು. ಆದರ ಕಪ್ಪಟಿ ಹರಿಯಿಂದ ಗಿರಿಗುಹಗಳಲ್ಲಿ ವಾಸಿಸುವಂತಾಗಿದೆ. ಆದರೆ ಅಷ್ಟೊತ್ತಿಗೆ ಬಂತಲ್ಲ ಒಂದು ಶುಭ ವಾರ್ತೆ. ಶೋಣಿತಾಪುರದಲ್ಲಿ ಮಾಳಿಗೆ ಸಂಜಾತನಾಗಿ ಮಹಿಷಾಕ್ಷಿ ಎಂಬ ಹುಟ್ಟಿಕೊಂಡಿದ್ದಾರಂತೆ. ಹುಟ್ಟಿದ್ದು ಮಾತ್ರವಲ್ಲ, ನಮ್ಮ ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದ ಮರಣ ವರವನ್ನು ಪಡೆದುಕೊಂಡಿದ್ದಾನೆ. ನಿಜ. ಆದ್ದರಿಂದ ಇನ್ನು ತಡ ಮಾಡು ಸರಿಯಲ್ಲ. ನಮ್ಮ ನಿಮ್ಮೆಲ್ಲರ ನಡೆ ತಪಸ್ಸಿನ ಮೂಲಕ ವರವನ್ನು ಸಂಪಾದಿಸಿದ್ದನ್ನು ಅಮ್ಮನಲ್ಲಿ ಹೇಳಿ ದಿಗ್ವಿಜಯಕ್ಕಾಗಿ ಹೊರಟು ನಿಂತವ. ಪಾತಾಳ ಮೃತ್ಯು ಮತ್ತೆ ಲೋಕವನ್ನು ಗೆದ್ದು 2 ಲೋಕವನ್ನು ನನ್ನ ಸ್ವಾಧೀನಪಡಿಸಿಕೊಂಡಿದ್ದೇನೆ. ಈಗ ದೇವಲೋಕವನ್ನು ಏರಬೇಕು ಎನ್ನುವ ತವಕದಿಂದಿರುವಾಗ ಯಾರಂತ ಅಯ್ಯೋ, ಯಾರು ಭಯಪಡಬೇಡಿ, ಧೈರ್ಯವನ್ನು ತಂದುಕೊಳ್ಳಿ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಒಬ್ಬರಲ್ಲ, ಇಬ್ಬರಲ್ಲ, ಅದೆಷ್ಟೋ ಮಂದಿ ಹಸುರ ಗಡರವನ್ನೇ ಸೇರಿಸಿಕೊಂಡು ಈ ಶೋಣಿತಾಪುರವನ್ನು ಸೇರಿಕೊಂಡಿದ್ದೀರಲ್ಲ. ನಿಮ್ಮನ್ನು ನೋಡುವಾಗ ಒಂದೊಂದು ಅಂಗಾಂಗವನ್ನು ಕಳೆದುಕೊಂಡ ಹಾಗಿದೆ. ನೊಂದವರಿದ್ದೀರಿ. ಯಾಕೆ ಬಂದಿರಿ? ನಿಮ್ಮ ಹೆಸರೇನು? ಎಲ್ಲವನ್ನು ನನ್ನಲ್ಲಿ ಅರ್ಹಿ. ಮಾಲಿನಿ ಮೊದಲಾಗಿ ಪೂರ್ವಸ್ವಾಮಿಗಳಿಗೆ ವಂದಿಸಿಕೊಂಡವನಿದ್ದೆ. ಶುಭಮೋಹನಿ ನಿಮಗೆ. ವಂದಿಸಿಕೊಳ್ಳುವರೆ ನಾನೇ ಸಂಕಾಸುರ, ನಾನೇ ದುರ್ಗಾಸುರ, ಅವಯಾರು ಬಿಡಲಾಸುರ, ತಾಮರಾಸುರ, ಇವರೆಲ್ಲ ಇವರೆಲ್ಲರೂ ನಮ್ಮನೆಯ ಸೇರಿಸಿಕೊಂಡು ಇಲ್ಲಿಗೆ ಬರುವರೇ ಕಾರಣ ಏನು? ಬಲವಾದ ಕಾರಣವಿದೆ. ಏನದು? ಈ ಹಿಂದೆ ಶೋಣಿತಾಪುರವನ್ನು ಆಳ್ವಿಕೆ ಮಾಡಿಕೊಂಡಿದ್ದು. ಆದರೆ ಸರ್ಕಾರ ಪಡೆಯುವ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ಏರಿದೆವು. ಸರಿ, ಸುರಕ್ಕೆ ಇದಿರಾಗಿ ಬಂದಂತಹ ಸುರಪರನ್ನು ತಮ್ಮನ ಸಂತೋಷವಾಗಿ ಅಲ್ಲಿ ಪೀಠವನ್ನು ಏರಿ ಕುಳಿತುಕೊಂಡು ಅಧಿಕಾರವನ್ನು ಚಲಾಯಿಸುವುದು ಬಿಟ್ಟು ತಿರುಗಾಟ ಯಾಕಪ್ಪ ನಿಮಗೆ? ತಿರುಗಾಟದ ಅನಿವಾರ್ಯವಿದೆ. ಹೇಗೆ? ದೇವೇಂದ್ರ ಸುಮ್ಮನೆ ಇರ್ಬೇಕೆ? ಏನು ಮಾಡಿದ? ನೇರವಾಗಿ ಹೋಗಿ ಆರ್ಯಬಲಿ ಕಪಟಿ, ಮೋಸಗಾರ, ಹೌದು, ವಂಚಕ. ನನ್ನ ಅಮ್ಮ ಮೊದಲೇ ಹೇಳಿದ್ದಾರೆ. ಹೇಗೆ? ಮೋಸಗಾರನಂತೆ. ಹೌದು. ಅವನ ಹೆಸರನ್ನು ನನ್ನಲ್ಲಿ ಹೇಳಬೇಡಿ. ಸರಿ ಸರಿ. ಏನು ಮಾಡಿದವ? ಆತ ಬರುತ್ತಾನೆ ಎಂಬ ನಿರೀಕ್ಷೆ ಇತ್ತು. ಆದರೆ ಆತ ಬರಲಿಲ್ಲ. ಬರ್ಲಿಲ್ವೇ? ಬದಲಾಗಿ ಆತನ ಕೈಯಲ್ಲಿದ್ದ ಚಕ್ರವನ್ನೇ ಚಕ್ರದಿಂದ ಏನಾಯ್ತು? ಚಕ್ರ ಬಂದದೆ ತಡ ತಮ್ಮೆಲ್ಲರ ಒಂದೊಂದು ಅಂಗಗಳನ್ನೇ ಕಳೆದುಕೊಂಡರಯ್ಯ. ಚಕ್ರಾಘಾತದಿಂದ ಅಂಗಾಂಗವನ್ನು ಕಳೆದುಕೊಂಡವರಿದ್ದೀರಿ. ಹೌದಯ್ಯ. ಅಯ್ಯೋ ಪಾಪ, ಆ ನೋವನ್ನು ಅನುಭವಿಸುತ್ತಾ ಇಲ್ಲಿಯವರೆಗೆ ಎಲ್ಲಿ ಬದುಕಿ ಕಾಲವನ್ನು ಕಳೆದಿರಯ್ಯ. ಅಲ್ಲಿಯವರೆಗೆ ಗಿರಿಗುಹೆಗಳಲ್ಲಿ ವಾಸಿಸುತ್ತಾ ಇದ್ದೆವು. ಆವಾಗ ಕೇಳಿಸಿದ್ದಯ್ಯ ಒಂದು ವರ್ತಮಾನ. ಏನದು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನ್ನು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು 3 ಮೂರ್ತಿಗಳಿಂದ ಮರಣವಾದಂತಹ ವರವನ್ನು ಪಡೆದುಕೊಂಡಿದ್ದಾನೆ ಎಂಬುದಾಗಿ ಆಲಿಸಿ ಬಂದವರು ನಾವಿದ್ದೇವೆ. ನನ್ನಿಂದ ನಿಮಗೆ ಏನಾಗಬೇಕು? ಅಯ್ಯ, ಬಂದಂತಹ ನಿಮಗೆ ಆಶ್ರಯವನ್ನಿಟ್ಟಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಅಯ್ಯ, ವಿಶ್ರಾಂತಿಯನ್ನು ಪಡೆದುಕೊಂಡು ಬಂದ ನಾವಲ್ಲ. ಮತ್ತೆ ದೇವತೆಗಳ ಮೇಲೆ ಅಗೆತನ ನಮಗೆ ಮಾತ್ರವಾ? ಮತ್ತೆ ನಿನಗಿಲ್ವಾ? ಹೇಗೆ?
ಯಾವುದೇ ಸಂದೇಹ ಬೇಡ. ಯಾಕೆ ನಿಮಗೆ ಬಂದಂತಹ ಕಷ್ಟಕ್ಕೆ ಪರಿಹಾರ ನಾನು ಸೂಚಿಸ್ತೇನೆ. ಹೇಗೆ? ಆಯುಧವನ್ನು ಹಿಡಿದುಕೊಳ್ಳಿ. ಹಿಡಿದಿದ್ದ ಹೊರಟು ಬಂದಂತಹ ಕಾರ್ಯಕಾರಣ ಏನಂತೆ ಏನಂತೆ ಇಲ್ಲಿಗೆ ಯಾಕೆ ಬಂದೆ? ಮೊದಲಿಗೆ ಜನ ಇದ್ದಾರೆ ಇಲ್ಲಿ. ಯಾರಿದ್ದಾರೆ? ನಮ್ಮ ಜಾತಿಯವರಲ್ಲ. ಮತ್ತೆ ವಿಷಯ ಭಯಂಕರ ಉಂಟು. ಏನದು? ಎಂತ ಹೇಳ್ತೀವಿ? ಯಾಕೆ? ಸ್ವರ್ಗಲೋಕ ವೈರಿಗಳು ಬಂದಿದ್ದಾರೆ. ವೈರಿಗಳು ಮತ್ತೆ ಮತ್ತೆ ಬಂದರೆ? ಮತ್ತೆ ಬಂದರು. ಯಾರು ಬಂದಿರ? ಆವತ್ತು ಬಂದವರೇ. ಆವತ್ತು ಹಳೆಯ ಮುಖ ಶಂಕದುರ್ಗರು. ಶಂಕರ್ ಸಾಯಿಲ್ಲ ಅವರು. ಅವರು ಸಾಯಲಿಲ್ಲ. ಅವರು ಒಟ್ಟಿಗೆ ಇದ್ದಾರೆ. ಅವರಿಗೆ ಒಬ್ಬ ನೇತಾರ ಇದ್ದಾರೆ. ಯಾರಂತೆ? ಒಂದಪ್ಪ ಸತ್ತ ಅಲ್ಲ. ಯಾರು? ವಿದ್ಯುನ್ಮಾಲೆ. ವಿದ್ಯುನ್ಮಾಲೆ ಅವನ ಮಗ. ಯಕ್ಷನಿಂದ ಕೊಲ್ಲಿಸಿದ್ದೇವೆ. ಅವನ ಮಗ ದಾನವನೋ ಮಾನವನೋ ಅಲ್ಲ ಅಂತ ಹೇಳುದು, ರಕ್ಕಸನೋ ಅಲ್ಲ ಅಂತ ಹೇಳುದ, ಎಂತದ್ದು ಗೊತ್ತಾಗುದಿಲ್ಲ. ಸಂಶಯದಲ್ಲಿ ಅಂತಹ ವಿಚಿತ್ರ ಸ್ವಭಾವ. ಹೌದೌದು. ಹಾಗಿದ್ರೆ ಹೇಳಿ. ಮಾತಾಡ್ತದೆ. ಹೌದಪ್ಪ. ವಿಷಯ ಸ್ವರ್ಗಲೋಕ ಬೇಕಂತೆ. ಕೊಡದೇ ಇದ್ರೆ ಎಂತದು ಎಂತದ್ದು ಎಂತದ್ದು ಅಷ್ಟು ಕೇಳಿ ಸುಮ್ಮನಾದೆಯಾ? ಬರೋದು ಉಪಾಯ ಇಲ್ಲ. ಅದು ಹೌದು. ಎಲ್ಲಿ ಅದು ಪೆಟ್ಟು ಬಿದ್ರೆ ಯಾಕೆ ಬಂದಿದ್ದನು? ಆಗ ಇವರು ಹೇಳಿದ್ರಲ್ಲ ಸುರನಾಥ ನಾನಿದ್ದೇನೆ ಅಂತ. ಹೌದು, ಹೊರಗೆ ಕಲಿಸಬೇಕಲ್ಲ. ಇನ್ನು ಅವರಿಗೆ ಕೆಲಸ. ಇನ್ನು ನೀನು ಒಂದೊಂದೇ ಮಧ್ಯ ನಾನು ಬರ್ತೇನೆ. ¡Vamos!
ಎತ್ತಿಕೊಳ್ಳಿ, ಏರಿ ವಾಹನ ನಡೆಯುವ ರಂಗಕ್ಕೆ. ಭಕ್ತಿಯಿಂದ ಪಡೆದಂತಹ ನಮ್ಮಿ ನಾಕಲೋಕವನ್ನು ಶಕ್ತಿಯಿಂದ ಪಡೆಯುವುದಕ್ಕಾಗಿ ಬಂದಿದೆ. ಸಾರಿ ಹೇಳುತ್ತೇ ಇದ್ದೆ, ಬಂದ ಹಾಗೆ ಹಿಂದೆ ಸರಿದರೆ ಎಳೆದು ಮುಂದುವರೆದು ಬಂದೇ ಪ್ರಾಣ ಹೋಗಿದ್ದೆ. ಬಿಟ್ಟುಕೊಟ್ಟ ಸಾರಿ ತಲೆ ಬಿಡಿ. ನಿಜ ಬಂದೆ ದಾರಿಯಿಂದ ಹಿಂದಿರುಗಿದರೆ ಸರಿ, ಇಲ್ಲದಿದ್ದರೆ ಇಲ್ಲವಾದರೆ ಪ್ರಾಣ ಹೋದಿತ್ತು. ಜೊತೆಗೂಡಿ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದವರು ಅದನ್ನು ಬಿಟ್ಟು ಕೊಟ್ಟ ನೀಲಗೆ ಲೇಸು, ಇಲ್ಲದಿದ್ದರೆ Come on!
ಐರಾವತವನ್ನು ಹೊಡರಿ, ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಳೆ ತುರುತ್ತೇನೋ? ಹೌದು. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನೇ ಹುಡುಕಿಕೊಂಡು ಬಂದವನಿದ್ದೇನೆ. ಓಹೋ. ನನ್ನ ಅಪ್ಪನನ್ನು ಕೊಲಿಸಿದಂತಹ ಪಾತಕಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ಬಯಸಿ ಬಂದಿದ್ದೇನೆ. ಓಹೋ. ನನ್ನ ಪಾಲಿಗೆ ಪೀಠವನ್ನು ಒದಗಿಸಿ ದಾಸನಾಗು. ಮೂರ್ತಿಗಳ ಪ್ರಸಾದ ರೂಪವಾಗಿ ಪದದಿಹ ನಾಕವ ಕೇಳುವುದಕ್ಕೆ ಮುಂದೆ ಬಂದೆ ಅಂತಾದ್ರೆ ಮೇಲೆ ಬಂದಿರುವ ಕೋಡನ್ನು ನಮ್ಮವರೇ ಹೇಗಾಯ್ತು? ಈಗ ಸಂತೋಷವಾಯ್ತು. ಇಷ್ಟು ಆಗಬೇಕು ಅಂತಿತ್ತಲ್ಲ, ಆಗ್ಬೇಕಿತ್ತು. ಸ್ವರ್ಗ ನಮ್ಮ ಪಾಲಿಗಾಯಿತು. ನಿಜ ನಮ್ಮವರೇ. ಇನ್ನು ಮುಂದೆ ಕೇವಲ ಸ್ವರ್ಗದ ಒಡೆಯರಲ್ಲ, ಮೂರು ಲೋಕದ ಅಧ್ಯಕ್ಷ ನಾನೇ. ನಿಜ ನನ್ನನ್ನೇ ಕೊಂಡಾಡಬೇಕು, ನನ್ನನ್ನೇ ಹೊಗಳಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ನಮ್ಮ ವಿವಾದವಾಗಿ ಆ ದೇವತೆಗಳ ಕುರಿತಾಗಿ ಯಾಗ ಯಜನಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಋಷಿ ಮುನಿಗಳಿದ್ದಾರೆ. ಹೌದು. ಒಳ್ಳೆಯ ಮಾತಿನಿಂದ ಮಾತನಾಡಿಸಿ ಒಪ್ಪದೆ ಹೋದರೆ ಯಾರು ಯಾರು ಯಾರದು? ಸೂರ್ಯ ಚಂದ್ರರೇ. ನಿಮಗಾದರೂ ಸರಿ, 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಈ ಮಹಿಷನ ಹೇಳಿಲ್ಲದೆ ಸಂತರಿಸ ಕೂಡ ಸಂಚರಿಸ್ತಾರ ಗೊತ್ತಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ. ಸತ್ಯ ನಿಜ. ಈ ಕಡೆ ಬನ್ನಿ ನೋಡುವ.
ನಾಥ ಬರೆಯಬೇಕು. ಏನಾಯಿತು? ಧರೆಯಲ್ಲಿ ಹುಟ್ಟಿದಂತಹ ಆ ಕೂಲನೆನ್ನುವಂತಹ ಮಹಿಷಾಕ್ಯ ಶಂಖದುರ್ಗಾದಿಗಳನ್ನೆಲ್ಲ ಕೂಡಿಕೊಂಡು ದೇವಲೋಕವನ್ನು ದಾಳಿ ಮಾಡಿ ಸುಮ್ಮನಸರಾದಂತಹ ನಮ್ಮನ್ನೆಲ್ಲ ಜೊತೆಗಿಡಿಸಿದ್ದಾನೆ. ಈ ಕಾಲಕ್ಕೆ ಭುವಿಗೆ ಭಾರವಾಗಿದ್ದಾನೆ ಅಂತ ಅವನ ಹನನ ಆಗಬೇಕಾಗಿದೆ. ಹೊರಕೊಟ್ಟವರು ತಾವೇ ತಾನೇ, ತಾವೇ ದಾರಿ ತೋರಿಸಬೇಕು. ದೇವೇಂದ್ರ, ಕೊಟ್ಟವರವನ್ನು ಹಿಂದೆ ನೋಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ಒಂದು ದಾರಿ ಇದೆ. ಏನು? ನಾವೆಲ್ಲ ವೈಕುಂಠವನ್ನು ಸೇರಿ ಹಾಗೆ ಹರಿಯಿಲ್ಲ. ಎಲ್ಲಿ ಹೋಗಿದ್ದಾನೆ ಗೋವಿಂದರು? ಬಳಿಕ ಶರೀರವಾಣಿಯಾಯಿತು, ಕೈಲಾಸದಲ್ಲಿ ಹರಿಯಿಲ್ಲ, ಶರೀರವಾಣಿ ಆಯ್ತಲ್ಲ. ಬಳಿ ಬಂದು ಹರಿಗರ ತುರುಳೆ ಮಗಿದ ತುರನ ಪಾದೆ ಪರಿಗರುದಲ್ಲಿ ನೀವೇ ನಮ್ಮನ್ನು ಹೊರೆಯುವುದೇ ನಾನು ಏನು ಬಂದೆಯಪ್ಪ? ಶೋಣಿತಾಪುರದ ಮಾಲಿನ ದುರ್ಮಾರ್ಗರ ಮಗನಾದ ಖಡಮಹಿಷ ನನ್ನಿಂದಲ ವರವನ್ನು ಪಡೆದು ಲೋಕದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾನೆ. ನೀವೇ ನಮ್ಮನ್ನು ರಕ್ಷಣೆ ಮಾಡುವಂತಹ ಸಮಯ ಇದಲ್ಲ. ದುಷ್ಟನಾದಂತಹ ಮಹಿಷನ ನಾಶಕ್ಕೆ ಬೇಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಮಹಿಷನ ನನ್ನಲ್ಲಿರುವಂತಹ ಸತ್ವವನ್ನು ಹೊರಹೊಮ್ಮಿದ್ದೇವೆ. ಮಹಿಷನ ಮದುಗಾಗಿ ದೇವತೆಗಳಾದ ನಮ್ಮ ಅಂತ ತೇಜಸ್ಸನ್ನು ಹೊರಗಡೆ ಮೂರು ಮೂವತ್ತಿಗಳ ಮುಖದಿಂದ ಬರಲಿಗ ಬೇಗ ಯಾರು ದಿಕ್ಪಾಲಕರ ತೇಜ ಮುಂದಾಗುವುದನಿಗೆ ನರಿಯಾಗುತ್ತಿದ್ದಲೆಂದು ನರೆಗಿನಿಗೆ ಸುರರು ಜಯ ಜಯವೆಂದು ನುಡಿಗೈದರು. ಕರುಣಿತು ಅಭಯ ದೇವಿ ಧೈರ್ಯವಾದ
ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನೇ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಕಣ್ಣಂಚಿನಲ್ಲಿ ಕಣ್ಣೀರ ಧಾರೆ, ಕಾಯ ಕಂಪಿಸುತ್ತಿದೆ, ನಾಲಗೆ ತಡವರಿಸುತ್ತಿದೆ. ಕಷ್ಟ ಬಂತೆ, ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ಮೊದಲಾಲಿಸು ಖಳಮಗಿದನು ವಿಧಾದ ಲಿಪಿಗವನು ಬಲ್ಲದೀಯ ಸುರವ್ರಾದ ಎಲ್ಲ ಮಧ್ಯೆ ಕೆಡಿಸಿದನು ನಿರ್ಭೀತಿಯೂ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕು ಒಂದೂ ಅರ್ಥವಾಗುವುದಿಲ್ಲ. ಏನಾಯ್ತು? ಶೋಣಿತಾಪುರದರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರಬಲಗಳನ್ನು ಪಡೆದುಕೊಂಡು ಅನ್ಯಾಯ ಅನಾಚಾರ ಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತಹ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯ್ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತಹ ದೈತ್ಯ ಉರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನಸರನ್ನೇ ಸ್ಥಾನ ಭ್ರಷ್ಟರನ್ನಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹೇಶನನ್ನು ಅವನ ಸಹಿತ ಶಂಕಾಸುರನ್ನು ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸುತ್ತೇನೆ. ನಿರ್ಭೀತರಾಗಿ ಎನಲು ಜಯ ಜಯ ಎನ್ನುತ್ತ ಸಕಲ ಮಣಿಯಲಾಗಿ ವಿಶ್ವಗಣ ಘನಧರದಿ ಶೋಭಿಸುವ ಭೂಷಣ ವದನ ಅರ್ಪಿಸಲು ಜಯ ಜಯ ಒಲಿದಂತಹ ಮಹಾಮಾತೆ ಅಂಬರದಿಂದ ಕುಂಭಿಲಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನತುಷ್ಟಿ ಹೊಂದಿದವರು ನಾವು. ಕ್ರೀಡಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ದೇವ ನಾರಿಯರು ಅಮ್ಮನನ್ನು ಶೃಂಗರಿಸಿದ್ದಾಗಿದೆ. ಅವರವರ ಕೊಡುಗೆಯನ್ನು ಆಯಿತು. ನಮ್ಮಿಂದ ಏನಾದರೂ ಕೊಡಲ್ಪಡುವುದು ಬೇಡವೇ? ವಿನಯದಿಂದಲೇ ಸುರಭ ಗುಣಿಜವ ಅನಿಮಿದರು ಜಗಯುಧ ಮಣಿದು ಮದೆಯ ಪದದೊಳಿಸುತ್ತ ನುಡಿಸಿದರು ಭಯದೀಗೆ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತಹ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಎನ್ನುವ ಹಾಗೆ ಅಭಯಕವಾದ
ಉಪಾತಗಳು ಕಾಣಿಸಿಕೊಳ್ಳುತ್ತಾ ಇವೆ. ಘಟ 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 ಘಟನೆ ಶೋಣಿತಾಪುರವು ನಡುತ್ತಾ ಇದೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದಳಂತೆ. ವಿಚಾರಿಸ್ತೇನೆ. ಎಂತಹ ಧೈರ್ಯ ನಿನಗೆ! ಅಷ್ಟ ಭುಜಗಳುಳ್ಳ ನಾರಿಯೇ ತಕ್ಷಣ ಕ್ಷೇತ್ರವನ್ನು ದಿಟ್ಟತರಾಗಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯರನ್ನು ಕೊಂದೆಯಲ್ಲ. ಯಾಕೆ ಕೊಂದೆ? ಏನು ವೈರ ನನ್ನಲ್ಲಿ? ಯಾರು ನೀನು? ನಾನೇ ಮಹಿಷ. ಯಾರು ಯಾರು ನೀನು? ಯಾಕೆ ಬಂದೆ? ನೆತ್ತಿಯಲ್ಲಿ ಕೋಣಗಳನ್ನು ಹೊಂದಿರುವ ಮಾತ್ರಕ್ಕೆ 3 ರಾಜ್ಯಗಳು ನಿನ್ನ ಅಧೀನವಾಗಿ ತಿಳಿದ ಏನು? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಬೇಕಾಗಿ ಇನ್ನೊಂದು ಶಕ್ತಿಯನ್ನು ಹಾಗೆ ನೆನಪಿರಲಿ. ನಿನ್ನ ಕುರಿತು ತಿಳಿದೇ ಬಂದವರು ವಿಧಿಯವರ ಬಲದಿಂದ ಸರಿಯಜ್ಞೆ ಅಗಾದಿಗಳನ್ನೆಲ್ಲ ಹಾಳಸಿಗಿದೆಯೋ? ಸುಮನಸರನ್ನು ಕೆಣಕಿದೆಯೋ? ಚಂದಮನ ಸಂಚಾರಕ್ಕೆ ತಲೆ ಒಟ್ಟಿದೆಯೋ? ಹೇಳುತ್ತಿದ್ದೇನೆ, ಇನ್ನು ಶಂಕದುರ್ಗಾದ ಸ್ಥಿತಿಯನ್ನು ಚೆನ್ನಾಗಿ ಬದುಕು ಇಚ್ಛೆಯಿಂದಲೇ ಚಲನಕ್ಕೆ ಶರಣಾಗು. ಇಲ್ಲದಿದ್ರೆ
ನನ್ನ ಮಾಮ ಭಾಗ ಏರಿ ಮದುವೆ ಬಡ ಹುಡುಗ ಮುದಾಗಿ ಸಾಮಾನ್ಯ ನಾರಿ ನೀನು ಕಪ್ಪಳಿಸುವುದಕ್ಕೆ ಬೇಕಾಗಿ ಜಗನ್ಮಾತೆಯನ್ನು ಬಯಸಿದ ಮೂರ್ಖರು ಜಗನ್ಮಾತೆ ಜನ್ಮಕ್ಕೆ ಧಿಕ್ಕಾರವಿರಲಿ ಮಾಲಿನ್ಯ ಗರ್ಭದಲ್ಲಿ ಹುಟ್ಟಿಕೊಂಡ ಉತ್ಪಾದಕ್ಕಾಗಿ ಬಂದವರು ನೀನು ಅಷ್ಟಭುಜ ಏನಾದಿತ್ತು ಅಯೋನಿದೆ ಹೌದಾ ಸಿಂಹವಾಹಿನ ಭಾಗ ಪ್ರತಿಭಾ
ಮೈದಾಸುರ ಮರ್ದಿನಿ ನಮಾಮಿ ದೇವಿ ನಾರಾಯಣೇ ನಮೋಸ್ತುತೇ ಜಯ 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 ಅರುಣದಲ್ಲಿ ನಾಟಕವನ್ನು ಪಾಲಿತು ಮನೆಯ ನೀನಿರದ ಮನದೇ ಮಹಿಷವನಿಗಾಗಿ ಮುಂದಾದ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಹೌದಮ್ಮ, ಇದು ಶಾಂತವಾಗಿದ್ದೇನೆ. ದುಷ್ಟನಾದ ಮಹಿಷನನ್ನೇ ಹೊಂದಿಕೊಂಡು ಬಂದ ಶಂಕಾಸುರ, ದುರ್ಗಾಸುರ, ವಿಡಲಾಸುರ, ಸಾಮರಾದಿಗಳನ್ನು ನಿಗ್ರಹಿಸಿದೆ. ಬಳಿಕ 9 ದಿವಸಗಳ ಪರ್ಯಂತರ ಕಳ ಮಹಿಷಾಕ್ಷನ ಜೊತೆಗೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಣಿನಿ, ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನಾವು ಶಕ್ತಿ ರೂಪಗಳನ್ನಂತೂ ಹೋರಾಡಿದವಳಿದ್ದೇನೆ. 10ನೇ ದಿನದಂದು ಕಳ ಮಹಿಷನನ್ನೇ ವಿಜಯವನ್ನು ಸಾಧಿಸಿಕೊಂಡಿದ್ದೇನೆ. ಮುಂದಕ್ಕೆ ಧರೆಯಲ್ಲಿ ಈ ಪವಿತ್ರವಾದ ದಿನಗಳನ್ನು ನವರಾತ್ರಿ ಹಾಗೂ ವಿಜಯದಶಮಿ ರೂಪದಲ್ಲಿ ಆಚರಿಸಿಕೊಂಡು ಬರಲಿ. ನೆರೆದ ಭಕ್ತರು ಶ್ರದ್ಧಾಭಾವದಿಂದ ನನ್ನನ್ನು ತೆಗೆಯುವ ವೇಳೆ ಕಾಮಿತಾರ್ಥ ಪ್ರದಾಯಿನಿಯಾದ ನಾನೇ ಉಳಿದು ಅವರ ಸರ್ವಾಭೀಷ್ಟಗಳನ್ನ ಪೂರೈಸಿಕೊಳ್ಳುವುದಕ್ಕಿದ್ದೇನೆ. ಕೃಪಾಲ, ಇನ್ನು ಮುಂದಕ್ಕೆ ಖರ ಭೀತಿ ನಿನಗಿಲ್ಲ. ಸೇರಿಕೋ ನಾಕವನ್ನು ಸುಧರ್ಮ ಸಭಾಧ್ಯಕ್ಷರಾಗಿ ಮೇರೆ ಮಗನೇ. ಅಮ್ಮ, ಈಗ ಏನೋ ಕಷ್ಟ ಇಲ್ಲ, ಮುಂದೆ ಕಷ್ಟ ಒದಗಿರಿ ಏನು ಮಾಡ್ಬೇಕಮ್ಮ? ಖರ ಭೀತಿ ಹೌದಮ್ಮ. ನೇರವಾಗಿ ತುಹಿನಗಿರಿಯ ಪ್ರಾಂತ್ಯವನ್ನೇರಿ ಬಂದು ಭಕ್ತಿಯಿಂದಲೇ ಮೊದಲುಗಳನ್ನು ತೆಗೆಯುವ ವೇಳೆ ಮೈ ದಳದು ರಕ್ಷಿಸುವುದಕ್ಕೆ ನಾನಿದ್ದೇನೆ. ನಿರ್ಭಯ